ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿ, ಪ್ರಕರಣ ಎನ್ಐಎ ಮೆಟ್ಟಿಲು ಹತ್ತುತ್ತ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಮನವಿ. ತನಿಖೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಎಂದ ಪೋಷಕರು. ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಎಂದು ಸುಹಾಸ್ ಹೆತ್ತವರ ಮನವಿ. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ರಿಗೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೂಡಲೇ ನಿರ್ದೇಶನ ನೀಡಿ ಎಂದು ಕೋರಿಕೆ. ಹತ್ಯೆ ಪ್ರಕರಣದಲ್ಲಿ 8 ಮಂದಿಯ ಬಂಧನ. ಬಂಧನದ ಮೇಲೂ ಎನ್ಐಎಗೆ ಯಾಕೆ ವಹಿಸಬೇಕು? ಎನ್ಐಎ ಯಾವ ರೀತಿ ಪ್ರಕರಣವನ್ನ ಭೇದಿಸುತ್ತೆ? ಪೊಲೀಸರಿಗೂ ಎನ್ಐಎಯ ಕಾರ್ಯವೈಖರಿಗೂ ಇರುವ ವ್ಯತ್ಯಾಸ ಏನು? ಇದರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಮುಂದೆ ನೋಡೋಣ. ಮೇ 1ರಂದು ರಾತ್ರಿ ಮಂಗಳೂರು ನಗರದ ಬಜ್ಪೆ ಬಳಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರನ್ನ ಬರ್ಬರವಾಗಿ ತಲ್ವಾರಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಪೊಲೀಸರು ಈಗಾಗಲೇ ಅಬ್ದುಲ್ ಸಫಾನ್, ನಿಯಾಜ್, ಮೊಹಮ್ಮದ್ ಮುಜಮಿಲ್, ಕಲಂದರ್ ಶಾಫಿ, ರಂಜಿತ್, ನಾಗರಾಜ್, ಮೊಹಮ್ಮದ್ ರಿಜ್ವಾನ್ ಮತ್ತೆ ಆದಿಲ್ ಮೆಹರೂಫ್ ಸೇರಿ 8 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದರೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಸುಹಾಸ್ ಶೆಟ್ಟಿ ಹೆತ್ತವರು ತನಿಖೆ ಮಾಡುತ್ತಿರುವ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಎಂದು ಕೋರಿ ಪ್ರತಿಪಕ್ಷ ಬಿಜೆಪಿ ನಿಯೋಗದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. 8 ಜನ ಅರೆಸ್ಟ್ ಆದ್ರೂ ಕೂಡ ಎನ್ಐಎಗೆ ಈ ಪ್ರಕರಣವನ್ನ ಯಾಕೆ ಒಪ್ಪಿಸಬೇಕು? ಮತ್ತೆ ಪೊಲೀಸರ ಕಾರ್ಯವೈಖರಿಗೂ ಎನ್ಐಎಯ ಕಾರ್ಯವೈಖರಿಗೂ ಇರುವ ವ್ಯತ್ಯಾಸ ಆದ್ರೂ ಏನು ಅನ್ನೋದನ್ನ ಈ ಸುದ್ದಿಯಲ್ಲಿ ನಾವು ಮಾತಾಡ್ಲಿಕ್ಕಿದ್ದೇವೆ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗ್ರಿ ಸರ್. ಅವರ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಸರ್, ಈಗ ನಿಮ್ಮ ಹತ್ರ ಮೊದಲ ಪ್ರಶ್ನೆ ಏನು ಅಂತ ಅಂದ್ರೆ, ಈ ಪ್ರಕರಣವನ್ನ ಎನ್ಐಎಗೆ ಯಾಕೆ ಕೊಡಬೇಕು ಅನ್ನೋದು. ನೋಡಿ, ಸುಹಾಸ್ ಶೆಟ್ಟಿ ಹತ್ಯಾ ಪ್ರಕರಣ ಇದು ಸಾಮಾನ್ಯ ರೀತಿಯಲ್ಲಿ ನಡೆದಂತಹ ಹತ್ಯಾ ಪ್ರಕರಣ ಅಲ್ಲ. ಆ ಘಟನೆ ನಡೆದ ಸ್ಥಳ ಮತ್ತು ನಡೆದ ರೀತಿಯನ್ನು ಅವಲೋಕಿಸಿದಾಗ ಇದು ಒಂದು ಸಂಘಟಿತ ಅಪರಾಧ ಕೃತ್ಯ. ಆದ್ದರಿಂದ ಇಂತಹ ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳಿರ್ತವೆ. ಕೇವಲ ಆರೋಪಿಗಳನ್ನು ಬಂಧಿಸಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಆ ಹತ್ಯೆಯ ಹಿನ್ನೆಲೆಯಲ್ಲಿ ಯಾವ ಯಾವ ಷಡ್ಯಂತ್ರಗಳು ನಡೆದಿದೆ, ಯಾಕೆ ಇಷ್ಟು ಮಂದಿ ಬೇರೆ ಬೇರೆ ಕಡೆಗಳ ಆರೋಪಿಗಳು ಒಂದು ಕಡೆಯಲ್ಲಿ ಒಟ್ಟು ಸೇರಿ ರಸ್ತೆಯಲ್ಲಿ ಹೋಗುತ್ತಿದ್ದಂತಹ ಸುಹಾಸ್ ಶೆಟ್ಟಿಯನ್ನು ಅಡ್ಡಗಟ್ಟಿ ಹತ್ಯೆ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ತನಿಖೆ ಆಗಬೇಕು ಅಂತ. ಈಗ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾದಂತಹ 5 ಮಂದಿ ಮತ್ತು ಅದಕ್ಕೆ ಸಹಕರಿಸಿದಂತಹ 3 ಮಂದಿ, ಒಟ್ಟು 8 ಮಂದಿಯನ್ನು ಬಂಧಿಸಿದ್ದಾರೆ. ಅಲ್ಲಿಗೆ ತನಿಖೆ ಮುಗಿಲಿಲ್ಲ. ಪೊಲೀಸರ ಪ್ರಕಾರ ಹೇಗೆ ಇದೆ ಅಂತ ಹೇಳಿದರೆ, ಆಲ್ರೆಡಿ ನಾವು 8 ಮಂದಿಯನ್ನು ಬಂಧಿಸಿದ್ದೇವೆ. ನೇರವಾಗಿ ಯಾರು ಶಾಮೀಲಾಗಿದ್ದಾರಾ ಅವರನ್ನು ನಾವು ಬಂಧಿಸಿದ್ದೇವೆ. ಆದ್ದರಿಂದ ಇನ್ನು ಮುಂದಕ್ಕೆ ನಮ್ಮ ತನಿಖೆ ಏನಿದ್ದರೂ ಅವರು ಈ ಕೃತ್ಯದಲ್ಲಿ ಏನೆಲ್ಲ ಸಾಕ್ಷ್ಯಗಳನ್ನು ಬಿಟ್ಟಿದ್ದಾರೆ ಆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಯಾರೆಲ್ಲ ಈ ಪ್ರಕರಣದಲ್ಲಿ ಸಾಕ್ಷಿಗಳಿದ್ದಾರೆ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸುವುದು. ಆದರೆ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಕೇವಲ 1 ದಿನ 2 ದಿನ 3 ದಿನದಲ್ಲಿ ಆದ ಪ್ಲಾನ್ ಏನು ಅಲ್ಲ. ಇದು ಸುಮಾರು 4 ತಿಂಗಳಿನಿಂದ ಆದಂತ ಪ್ಲಾನ್. ಆ ಪ್ಲಾನ್ ಆಗುವಾಗ ಅಂದ್ರೆ ಸುಮಾರು 120 ದಿವಸಗಳ ಕಾಲ ನಡೆದಂತ ಪ್ಲಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಜನವರಿಯಲ್ಲಿ ಈ ಬಗ್ಗೆ ಮುಹೂರ್ತ ಇಡಲಾಗಿತ್ತು. ಆ ಸಂದರ್ಭದಲ್ಲಿ ಈ ಪ್ರಕರಣದ ಪ್ರಧಾನ ಆರೋಪಿ ಸಫ್ವಾನಿಗೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಆದಿಲ್ ಮೆಹರೂಫ್ 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದ ಎನ್ನುವಂತ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಅದರಿಂದ ಜನವರಿಯಿಂದ
ಮೇವರೆಗೆ ಹ್ಮ್ ಈ 4 ತಿಂಗಳು ಹ್ಮ್ ಈ ಪ್ರಕರಣದ ಬಗ್ಗೆ ಪ್ಲಾನ್ ಮಾಡಲಾಗಿದೆ. ಓಕೆ ಆ ಪ್ಲಾನ್ ಮಾಡುವ ಸಂದರ್ಭದಲ್ಲಿ ಕೇವಲ ಈ ಆರೋಪಿಗಳೊಂದಿಗೆ ಯಾರ್ಯಾರೆಲ್ಲ ಸಂಪರ್ಕದಲ್ಲಿದ್ರು, ಹ್ಮ್ ಯಾರೆಲ್ಲ ಇದಕ್ಕೆ ಸಹಕರಿಸಿದ್ದಾರೆ, ಯಾರೆಲ್ಲ ಇದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ, ಮಾಡಿದ್ದಾರೆ, okay. ಇದು ಎಲ್ಲವೂ ತನಿಖೆಯಲ್ಲಿ ಬೆಳಕಿಗೆ ಬರಬೇಕು. ಓಕೆ ಓಕೆ ಆದ್ರೆ ಪೊಲೀಸರ ತನಿಖೆಯ ಇತಿಮಿತಿ ಏನಿದೆ ಹ್ಮ್ ಅದು ಒಂದು ರೀತಿಯಲ್ಲಿ ಒಂದು ಚೌಕಟ್ಟಿನ ಒಳಗೆ ಇರುವಂತದ್ದು. ಹ್ಮ್ 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 ಆದ್ರೆ ಇದೇ ಪ್ರಕರಣವನ್ನು ನೀವು ಸಿಒಡಿಗೆ ಕೊಟ್ರೆ ಹ್ಮ್ ಒಂದು ರೀತಿಯಲ್ಲಿ ತನಿಖೆ ಆಗುತ್ತೆ. ಹ್ಮ್ ಹ್ಮ್ ಅದೇ ಪ್ರಕರಣವನ್ನು ಸಿಬಿಐಗೆ ಕೊಟ್ಟರೆ ಮತ್ತೊಂದು ರೀತಿಯಲ್ಲಿ ತನಿಖೆ ಆಗುತ್ತೆ. ಓಕೆ ಅದೇ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಟರೆ ಅದು ಇನ್ನೊಂದು ರೀತಿಯಲ್ಲಿ ತನಿಖೆ ಆಗುತ್ತೆ. ಈಗ ತನಿಖೆ ಸೇಮ್. ಹ್ಮ್ ನೀವು ಹಿಟ್ಟು ಒಂದೇ, ಹ್ಮ್ ಅಕ್ಕಿಯಿಂದ ಮಾಡಿದ್ದೇ ಹಿಟ್ಟು, ಓಕೆ ಅದನ್ನು ನೀರು ಹಾಕಿ ಒಯ್ದ್ರೆ ಅದು ನೀರು ದೋಸೆ ಆಗುತ್ತೆ. ಓಕೆ ಅದೇ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಬೇಯಿಸಿದರೆ ಅದರಲ್ಲಿ ರೊಟ್ಟಿ ಆಗುತ್ತೆ. ಮತ್ತಷ್ಟು ಗಟ್ಟಿ ಮಾಡಿದ್ರೆ ಅದನ್ನು ನೀವು ಪುಂಡಿ ಮಾಡಬಹುದು, ಏನು ಬೇಕಾದ್ರೂ ಮಾಡಬಹುದು. ಈ ರೀತಿಯಾಗಿ ಇದೆ. ಆದ್ರೆ ಹಿಟ್ಟು ಯಾವುದು? ಅದೇ ಅಕ್ಕಿಯಿಂದ ಮಾಡಿದ ಹಿಟ್ಟೆ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದೇ ರೀತಿಯ ತನಿಖೆಯೂ ಸಹ ಹಾಗೆ. ನಿಮ್ಗೆ ಸ್ಥಳೀಯ ಪೊಲೀಸರಿಗೆ ಒಂದು ರೀತಿಯದ್ದು ಬೌಂಡಿಂಗ್ ಇರ್ತದೆ. ಆ ಬೌಂಡಿಂಗ್ ನ ಪ್ರಕಾರವೇ ಅವರು ತನಿಖೆ ಮಾಡಬೇಕು, ಹೊರತು ಅದಕ್ಕಿಂತ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವರ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ಕೈಗೆ ಸಿಕ್ಕಿಬಿದ್ದ ಆರೋಪಿಗಳು ಈ ಪ್ರಕರಣದಿಂದ ನುಸುಳಿಕೊಂಡು ಹೋಗಬಾರದು. ಇದು ಅವರ ಉದ್ದೇಶ ಇರ್ತದೆ, ಸ್ಪಷ್ಟವಾಗಿರ್ತದೆ. ಆದ್ರೆ ಇದರಲ್ಲಿ ಇನ್ನೂ ಬೇರೆ ಬೇರೆ ಆರೋಪಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರ ಬಗ್ಗೆ ಸರಿಯಾದ ಸಾಕ್ಷ್ಯಗಳು ಇವರಿಗೆ ಸಿಗುವುದಿಲ್ಲ. ಆದ್ರಿಂದಾಗಿ ಅವರನ್ನು ಇದರ ಒಳಗೆ ತರಲಿಕ್ಕೆ ಆಗುವುದಿಲ್ಲ. ಇಂತಹ ಸಮಸ್ಯೆಗಳು ಸ್ಥಳೀಯ ಪೊಲೀಸರಿಗೆ ಇದೆ. ಆದರೆ ಇದನ್ನೇ ಸಿಒಡಿಗೆ ಕೊಟ್ರೆ ಸಿಒಡಿ ಅವರು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಇದನ್ನು ತನಿಖೆ ಒಳಪಡಿಸ್ತಾರೆ. ಅದೇ ರೀತಿ ನಿಮ್ಗೆ ಸಿಬಿಐಗೆ ಕೊಟ್ರೆ ಅವರ ತನಿಖೆಯ ರೀತಿಯೇ ಬೇರೆ. ಅದನ್ನೇ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ರೆ ಇಲ್ಲಿನ ಒಂದೊಂದು ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾರೆ. ನಿಮ್ಗೆ ವಿಶೇಷವಾಗಿ ಏನಂತ ಹೇಳಿದ್ರೆ, ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯ ಬಂಧನವಾದ 90 ದಿವಸದ ಒಳಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಆ 90 ದಿವಸದಲ್ಲಿ ತನಿಖೆ ಪೂರ್ಣಗೊಳ್ಳಲಿಲ್ಲ ಅಂತ ಆದರೆ ಕೆಲವೊಂದು ದಾಖಲೆಗಳು ಬರ್ಲಿಕ್ಕೆ ತಡ ಆಗ್ತದೆ ಅಂತ ಇದೆ. ಯಾವುದು FSL ದಾಖಲೆಗಳು ಬರ್ಲಿಕ್ಕೆ ತಡ ಆಗ್ತದೆ ಅಂತ ಇರ್ತದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುವುದಿಲ್ಲ. ಈ ರೀತಿಯಾಗಿ ಕೆಲವು ತಾಂತ್ರಿಕ ಅಡಚಣೆಗಳಿರ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಪ್ರಾಥಮಿಕ ಆರೋಪ ಪಟ್ಟಿಯನ್ನಾದ್ರೂ ಸಲ್ಲಿಸಬೇಕು. ಅವರಿಗೆ 90 ದಿವಸ ಸಮಯ ಇರುವುದು ಹೊರತು ಅವರು ಒಂದು ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ, ಸ್ವಾಮಿ ನಮ್ಗೆ ತನಿಖೆ ಮುಗಿದಿಲ್ಲ, ಆದ್ದರಿಂದ ನಮ್ಗೆ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಇನ್ನಷ್ಟು ಕಾಲಾವಕಾಶ ಕೊಡಬೇಕು ಎಂದು ಕೋರಿಕೊಳ್ಳುವಂತಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಸಾಧ್ಯವಾಗದಿದ್ದರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವೇ ಆರೋಪಿಗಳಿಗೆ ಜಾಮೀನು ಕೊಡ್ತದೆ. 90 ದಿವಸದೊಳಗೆ ಚಾರ್ಜ್ ಶೀಟ್ ಸಲ್ಲಿಸುತ್ತಿದೆ. ಆದ್ರೆ ಅದೇ ರೀತಿ ಇದೇ ಪ್ರಕರಣವನ್ನ NIAಗೆ ಕೊಟ್ರೆ NIA ಅವರು ಇದಕ್ಕೆ ಪ್ರತ್ಯೇಕ FIR ದಾಖಲಿಸ್ತಾರೆ. ಈಗಿರುವ BNS ನಲ್ಲಿ ಇವರು ಏನು FIR ದಾಖಲಿಸಿದಾರ, ಸೇಮ್ FIR ಸೇಮ್ ತನಿಖಾ ಕಡತವನ್ನು ಪಡೆದುಕೊಂಡು ಅವರ ನ್ಯಾಯಾಲಯಕ್ಕೆ, NIA ನ್ಯಾಯಾಲಯ ಬೆಂಗಳೂರಲ್ಲಿದೆ, ಆ ನ್ಯಾಯಾಲಯಕ್ಕೆ ಬೇರೆ FIR ದಾಖಲಿಸ್ತಾರೆ. ಅದು UAPA ಆಕ್ಟಿನ ಅಡಿಯಲ್ಲಿ, BNS ಅಡಿಯಲ್ಲಿ ದಾಖಲಿಸುವುದಲ್ಲ. ಯಾಕಂತ ಹೇಳಿದ್ರೆ UAPA ಅಡಿಯಲ್ಲಿ ಒಂದು FIR ದಾಖಲಿಸಿ ತನಿಖೆ ನಡೆಸಿದರೆ ಅವರಿಗೆ ತನಿಖೆಗೆ ಇರುವಂತಹ ಸಮಯಾವಕಾಶ 2 ವರ್ಷ. ಒಂದು ವೇಳೆ 2 ವರ್ಷದಲ್ಲಿ ಅವರ ತನಿಖೆ ಪೂರ್ಣಗೊಳ್ಳದಿದ್ರೆ ಮತ್ತೆ 6 ತಿಂಗಳು ಎಕ್ಸ್ಟೆನ್ಷನ್ ಕೇಳಬಹುದು. ಆ ರೀತಿ 2 ಸಾರಿ ಎಕ್ಸ್ಟೆನ್ಷನ್ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ 3 ವರ್ಷಗಳ ಕಾಲ ಇದರ ತನಿಖೆ ನಡೀತದೆ. ಮತ್ತು UAPA ಅಡಿಯಲ್ಲಿ ಕೇಸು ದಾಖಲಾದ್ರೆ ಅದರಲ್ಲಿ ಬಂಧಿತರಾದಂತಹ ಆರೋಪಿಗಳಿಗೆ ಯಾವುದೇ ನ್ಯಾಯಾಲಯಗಳು ಜಾಮೀನು ಕೊಡುವುದಿಲ್ಲ ಅಪ್ ಟು ಚಾರ್ಜ್ ಶೀಟ್ ಆಗುವವರೆಗೆ. ಚಾರ್ಜ್ ಶೀಟ್ ಆಗುವಾಗ ಅವರ ವಿರುದ್ಧ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರೂವ್ ಮಾಡ್ಲಿಕ್ಕೆ ಆಗದಿದ್ದರೆ, ಆ ಚಾರ್ಜ್ ಶೀಟ್ ಅಲ್ಲಿ ಅಂತ ಅಂಶಗಳು ಇಲ್ಲದಿದ್ದರೆ ಮಾತ್ರ ಜಾಮೀನು ಕೊಡುವಂತ ಸಾಧ್ಯತೆಗಳಿರು. ಆದ್ದರಿಂದ ಇಂತಹ ಪ್ರಕರಣಗಳು
ನಿಮ್ಗೆ ಹಲವು ರೀತಿಯ ಕವಲುಗಳನ್ನು ಹೊಂದಿರ್ತದೆ. ಇದರಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಇತಿಹಾಸ ಇದೆ. ಈ ಪ್ರಕರಣದಲ್ಲಿ ಈಗ ಬರ್ತಿರುವಂತ ಮಾಹಿತಿಗಳ ಪ್ರಕಾರ ಕೆಲವು ವರ್ಷಗಳ ಹಿಂದೆ ಮೂಡಬಿದ್ರೆಯಲ್ಲಿ ನಡೆದಿದ್ದಂತಹ ಪ್ರಶಾಂತ್ ಪೂಜಾರಿ ಹತ್ಯೆ ಪ್ರಕರಣದ ಆರೋಪಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತ ಮಾಹಿತಿಗಳಿವೆ. ಅದರಿಂದಾಗಿ ಆ ವಿಚಾರಗಳು ಬರಬೇಕು. ಇದು ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಇದು ವೈಯಕ್ತಿಕ ದ್ವೇಷದಿಂದ ನಡೆದಂತ ಹತ್ಯೆ ಅಂತ ಮೇಲ್ನೋಟಕ್ಕೆ ನಿಮ್ಗೆ ಭಾವಿಸಲಾಗ್ತಾ ಇದ್ರೆ ಇದರಲ್ಲಿ ವೈಯಕ್ತಿಕ ದ್ವೇಷ ಇದೆ, ಅದಕ್ಕಾಗಿ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿದ್ದು ಅಂದ್ರೆ ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆ. ಇದರಲ್ಲಿ ನಿಷೇಧಿತ PFI ಸಂಘಟನೆಯೊಂದಿಗೆ ಲಿಂಕ್ ಇರುವಂತಹ ಆರೋಪಿಗಳು ಇದ್ದಾರೆ. ಆದ್ದರಿಂದ ಆ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂಥವರು ಈ ಪ್ರಕರಣದಲ್ಲಿದ್ದರೆ ಇದು ನಿಜವಾಗಿಯೂ NIAಗೆ ಹೋಗ್ಲೇಬೇಕು, ಬೇರೆ ಪ್ರಶ್ನೆ ಇಲ್ಲ. ಪೊಲೀಸರ ಕೈವಾಡ ಇದೆ ಅಂತ ಒಂದು ಸುದ್ದಿ ಇದೆ, ಸೊ ಅದಕ್ಕೋಸ್ಕರನು NIAಗೆ ಒಪ್ಸೋದು ಒಳ್ಳೇದಾ ಅಂತ ನೋಡಿ. ಪೊಲೀಸರ ಕೈವಾಡ ಅಂದರೆ ಏನು ಅಂತ ಹೇಳಿ ಈಗ ಆರೋಪ ಮಾಡುವ ರೀತಿ ನೋಡಿದರೆ ಸುಹಾಸ್ ಶೆಟ್ಟಿ ಒಬ್ಬ ಬಜಪೆ ಪೊಲೀಸ್ ಠಾಣೆಯ ರೌಡಿ ಶೀಟರ್. ಈತನ ಮೇಲೆ 2016ರಲ್ಲಿ ಮೊದಲ ಪ್ರಕರಣ ದಾಖಲಾಗಿದೆ. 2020ರಲ್ಲಿ ಈತನ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಯಿತು. ಅದರಲ್ಲಿ ದಲಿತ ದೌರ್ಜನ್ಯ ತಡೆ ಕಾಯ್ದೆಯೂ ಬಂತು, ಕೀರ್ತಿ ಕುಮಾರ್ ಎನ್ನುವ ಯುವಕನ ಮರ್ಡರ್ಗೆ. ಅದರ ನಂತರ ಮತ್ತೆ 2 ಪ್ರಕರಣಗಳು ದಾಖಲಾಯಿತು. ಆ ಸಂದರ್ಭದಲ್ಲಿ 2020ರಲ್ಲಿ ಈತನ ಮೇಲೆ ರೌಡಿ ಶೀಟ್ ತೆರೆಯಲಾಗಿತ್ತು. ಈ ರೌಡಿ ಶೀಟ್ ತೆರೆಯುವುದು ಹೇಗೆ ಅಂತೇಳಿ ಒಬ್ಬನ ಮೇಲೆ ನಿರಂತರವಾಗಿ 3 ಪ್ರಕರಣಗಳು ದಾಖಲಾದ 2-3 ಪ್ರಕರಣಗಳು ದಾಖಲಾದರೆ ರೌಡಿ ಶೀಟ್ ಅನ್ನು ಪೊಲೀಸರು ಅವರ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೆರೀತಾರೆ. ಯಾಕಂತ ಹೇಳಿದ್ರೆ ಅವನ ಮೇಲೆ ನಾವು ಕಣ್ಗಾವಲು ಇಡಬೇಕು ಎನ್ನುವ ಕಾರಣಕ್ಕಾಗಿ. ಆದರೆ ಕೊಲೆ ಪ್ರಕರಣ ಅಂತ ಒಂದು ದಾಖಲಾದ ಕೂಡಲೇ ರೌಡಿ ಶೀಟ್ ಓಪನ್ ಮಾಡುವುದು ಇದೆ. ಆದರೆ ಎಲ್ಲಾ ಕೊಲೆ ಪ್ರಕರಣಗಳಲ್ಲೂ ರೌಡಿ ಶೀಟ್ ಓಪನ್ ಮಾಡುವುದಿಲ್ಲ. ವೈಯಕ್ತಿಕ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಒಂದು ಗಲಾಟೆ ಆಯಿತು, ಅದರಲ್ಲಿ ಒಂದು ಕೊಲೆ ಆಯಿತು, ಅದರಿಂದಾಗಿ ಅದಕ್ಕೆ ರೌಡಿ ಶೀಟ್ ಓಪನ್ ಮಾಡೋದಿಲ್ಲ. ಆದ್ರೆ ಕೀರ್ತಿ ಕುಮಾರ್ನ ಕೊಲೆ ಯಾವಾಗ ಆಯ್ತಾ ಆಗ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿತ್ತು. ಯಾಕಂತ ಹೇಳಿದ್ರೆ ಕೀರ್ತಿ ಕುಮಾರ್ನನ್ನು ಇವರು ಹುಡುಕಿಕೊಂಡು ಹೋಗಿ ಕೊಲೆ ಮಾಡಿರುವುದು. ಎಲ್ಲಿಂದ? ಕಳವರದಿಂದ ಬಡಗ ಎಕ್ಕಾರಿಗೆ ಗುಂಪು ಕೊಟ್ಟಿಕೊಂಡು ಹೋಗಿ 4-5 ಬೈಕ್ಗಳಲ್ಲಿ ಹೋಗಿ ಒಂದು ಮನೆಯ ಬಾಗಿಲಲ್ಲಿ ಗಲಾಟೆ ಮಾಡಿ ಅಲ್ಲಿ ಹೊಡೆದು ಚೂರಿಯಿಂದ ಇರಿದು ಕೀರ್ತಿ ಕುಮಾರನ್ನು ಕೊಲೆ ಮಾಡಿರುವುದು. ಆದ್ರಿಂದಾಗಿ ಇದು ಒಂದು ರೌಡಿಸಂಗೆ ಸಂಬಂಧಪಟ್ಟ ಘಟನೆ ಅಂತ ಹೇಳಿ ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರುವುದು. ಅದರ ನಂತರವೂ ಮತ್ತೆ 2 ಪ್ರಕರಣ ಆಗಿದೆ. ಅದರಲ್ಲಿ ಮುಖ್ಯವಾದದ್ದು ಫಾಜಿಲ್ ಹತ್ಯೆ ಪ್ರಕರಣ ಆಯ್ತಲ್ಲ. ಆ ರೀತಿಯಾಗಿ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರುವುದು. ಇಂತಹ ಹಿನ್ನೆಲೆಯ ಸುಹಾಸ್ ಶೆಟ್ಟಿ ಮೇಲೆ ಬೇರೆ ಪ್ರಕರಣಗಳು ಇಲ್ಲ ಆಗಿದ್ದರೂ ಸಹ ಆತ ಒಂದು ತಂಡದೊಂದಿಗೆ ಇದ್ದ. ಕೋಡಿಕೆರೆ ಗ್ಯಾಂಗಿನಿಂದ ಸಪರೇಟ್ ಆಗಿದ್ದಂತ ಲೋಕಿ ಗ್ಯಾಂಗಿನೊಟ್ಟಿಗೆ ಸುಹಾಸ್ ಶೆಟ್ಟಿ ಗುರುತಿಸಿಕೊಂಡಿದ್ದ ಎನ್ನುವುದು ಪೊಲೀಸರಿಗೆ ಮಾಹಿತಿ ಇತ್ತು. ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಂತೆ ಆ ತಂಡವೇ ಆ ಕೃತ್ಯ ಮಾಡಿದ್ದು ಅಂತಲೂ ಗೊತ್ತಿತ್ತು. ಅದರಲ್ಲಿ ಇವರೆಲ್ಲ ಬಂಧನಕ್ಕೆ ಒಳಗಾಗಿದ್ದವರು. ಆದ್ದರಿಂದ ಸುಹಾಸ್ ಶೆಟ್ಟಿ ಹತ್ಯೆಗೆ ಬೇರೆ ಆಯಾಮ ಇದೆ ಎನ್ನುವುದು ಪೊಲೀಸರಿಗೆ ಆರಂಭದಲ್ಲೇ ಗೊತ್ತಿತ್ತು. ಇದನ್ನು ಕೇವಲ BNS ಕಾಯ್ದೆ ಅಡಿಯಲ್ಲಿ ದಾಖಲು ಮಾಡುವುದರ ಜೊತೆಗೆ ಇದನ್ನು ಕೋಕಾ ಆಕ್ಟ್ ನ ಅಡಿಯಲ್ಲೂ ಪೊಲೀಸರು ದಾಖಲು ಮಾಡಿಕೊಳ್ಳಬೇಕಿತ್ತು. ಯಾಕಂದ್ರೆ ಇದೊಂದು ಸಂಘಟಿತ ಅಪರಾಧ, ಎಲ್ಲರೂ ಸೇರಿ ಸಂಘಟಿತರಾಗಿ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಕೋಕಾ ಆಕ್ಟ್ ಅಂತ ಇದೆ, ಕರ್ನಾಟಕ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಂತ ಹೇಳಿ. ಆರ್ಗನೈಸ್ಡ್ ಕ್ರೈಮ್ ಇದು ಮೇಲ್ನೋಟಕ್ಕೆ ನೋಡುವಾಗ ನಿಮ್ಗೆ ಆರ್ಗನೈಸ್ಡ್ ಕ್ರೈಮ್ ಕಾಣೋದಿಲ್ವಾ? ಬೇರೆ ಬೇರೆ ಕಡೆ 5-6 ಮಂದಿ ಒಟ್ಟು ಸೇರಿಕೊಂಡು 2 ವಾಹನಗಳನ್ನು ಉಪಯೋಗ ಮಾಡಿಕೊಂಡು ರಸ್ತೆಯನ್ನು ಅಡ್ಡಗಟ್ಟಿ ಸಾರ್ವಜನಿಕರ ಎದುರಲ್ಲಿ ಅಂತಹ ಭೀಕರ ಕೃತ್ಯ ಮಾಡ್ತಾರಂತ ಹೇಳಿದ್ರೆ ಇದು ಆರ್ಗನೈಸ್ಡ್ ಕ್ರೈಮ್. ಒಂದು ಕೋಕಾ ಆಕ್ಟ್ ಇದಕ್ಕೆ ಹಾಕಬೇಕಿತ್ತು, ಇಲ್ಲದ್ರೆ UAPA ಆಕ್ಟ್ ಹಾಕಬೇಕಿತ್ತು. ಅದು ಪೊಲೀಸರು ಮಾಡಲಿಲ್ಲ. ಪೊಲೀಸರು ಏನ್ ಮಾಡಿದ್ದಾರೆ, ಇದು ಮಾಮೂಲಿ ಕೊಲೆ ಪ್ರಕರಣ ಅಂತ ಹೇಳಿ ಇದನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದರ ಮೇಲೆ ತನಿಖೆ ಮಾಡಿದ್ದಾರೆ. 2 ದಿವಸದಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಆರೋಪಿಗಳು ಸಿಕ್ಕಿದ್ದಾರೆ. ಯಾಕಂದ್ರೆ ಆವತ್ತೇ ರಾತ್ರಿ 8 ಗಂಟೆ 7:30-8 ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿದೆ. ಆವತ್ತೇ ರಾತ್ರಿ 10 ಗಂಟೆ ಹೊತ್ತಿಗೆ
ಒಂದು ಸಫಾನಿದು ಹೆಸರು ಬಂದಿತ್ತು, ಹಾ. ಇದು ಸಫಾನ್ ಗ್ಯಾಂಗ್ ಅಂತ ಹೇಳಿ. ಓಕೆ. ನಾವು ಹುಡುಕಿದ್ದು ಸಫಾನಿಯಲ್ಲಿ ಅವನಂತ. ಬಜ್ಪೆ ಸಾಚಿಗುಡ್ಡೆ ಸಫೋನ್ ಅಂತ ಗೊತ್ತಾಗ್ಲಿಲ್ಲ, ಓಕೆ. ಬೇರೆ ಕಡೆಯಲ್ಲಿ ಸಫೋನ್ ಇದ್ದಾರೆ. ಹೌದು. ಆ ಗ್ಯಾಂಗ್ ಅಂತ ನೋಡಿ. ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು ಅವರು ಇದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಆ ಸಂಘಟನೆಯನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸಂಘಟನೆ ಇತ್ತು, ಆ ಸಂಘಟನೆಯನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಆ ಸಂಘಟನೆ ಮೇಲೆ ಕರ್ನಾಟಕದಲ್ಲಿ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ಈ ರೀತಿಯಾಗಿ ಆ ಸಂಘಟನೆಯ ಕಾರ್ಯಚಟುವಟಿಕೆಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿತ್ತು. ಅವರು ಹಲವಾರು ಇಂತಹ ಭಯಭೀತವಾಗುವಂತಹ ಕೃತ್ಯಗಳನ್ನು ನಡೆಸಿದ್ದರಿಂದ ಅದು ದೇಶದ ಭದ್ರತೆಗೆ ಮಾರಕ ಎನ್ನುವ ನಿಟ್ಟಿನಲ್ಲಿ ಆ ಸಂಘಟನೆಯನ್ನು ನಿಷೇಧ ಮಾಡಿದರು. ತಕ್ಷಣ ಆ ಸಂಘಟನೆಯಲ್ಲಿ ಯಾರೆಲ್ಲ ಇದ್ರ ಅವರೆಲ್ಲ ಸಂಘಟನೆಯನ್ನು ತೊರೆದ್ರು. ನಾವು ಆ ಸಂಘಟನೆಯಲ್ಲಿ ಇಲ್ಲ ಅಂತ ಹೇಳಿ. PFI ಅನ್ನೋದು ಸಂಘಟನೆ, ಅದೇ PFI ಸಂಘಟನೆಯ ರಾಜಕೀಯ ರೂಪ ಇದೆ SDPI, ಅದು ರಾಜಕೀಯ ಸಂಘಟನೆ. ಅದನ್ನು ನಿಷೇಧ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗುವುದಿಲ್ಲ. ಯಾಕಂದ್ರೆ SDPI ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾದಂತಹ ಒಂದು ರಾಜಕೀಯ ಪಕ್ಷ. ಆದ್ರಿಂದ ಅದನ್ನು ನಿಷೇಧ ಮಾಡ್ಲಿಕ್ಕೆ ಆಗುದಿಲ್ಲ. PFI ನಿಷೇಧ ಮಾಡುದು ಇದೊಂದು ಸಂಘಟನೆ. ಆದ್ರೆ ಸಂಘಟನೆಯನ್ನು ನಿಷೇಧ ಮಾಡ್ಲಿಕ್ಕೆ ಆ ಸಂಘಟನೆಯಲ್ಲಿ ಇದ್ದವರೆಲ್ಲರೂ SDPIಗೆ ಬಂದ್ರು. ಆಕ್ಚುಲಿ SDPI ಇದ್ದವರು ಅದನ್ನು ಆ ಸಂಘಟನೆ ಮಾಡ್ಕೊಂಡಿರೋದು. ಆಯ್ತಾ? ಅಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಡೈರೆಕ್ಷನ್ ಕೊಡಬೇಕಿತ್ತು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ನೋಡಿ, PFI ಸಂಘಟನೆಯಲ್ಲಿ ಈ ಹಿಂದೆ ಯಾರೆಲ್ಲ ಗುರುತಿಸಿಕೊಂಡಿದ್ದೀರೋ ಅವರನ್ನು ಎಲ್ಲರನ್ನು ಐಡೆಂಟಿಫೈ ಮಾಡಿ ಅವರದಿಂದೊಂದು ಮುಚ್ಚಳಿಕೆ ತಗೊಳ್ಳಿ. ನಾವು ಇನ್ನು ಮುಂದಕ್ಕೆ PFI ಸಂಘಟನೆಯಲ್ಲಿ ಇರುವುದಿಲ್ಲ ಎನ್ನುವುದನ್ನು ಮುಚ್ಚಳಿಕೆ ತಗೊಳ್ಳಿ ಅಂತ ಮಾಡಬೇಕಿತ್ತು, ಮಾಡಲಿಲ್ಲ. ಅದಕ್ಕಿಂತ ಹಿಂದೆ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೇಂದ್ರ ಸರ್ಕಾರ ನಿಷೇಧಿಸಿದಾಗಲೂ ಅಂತ ಪ್ರಯತ್ನ ಮಾಡಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸಹ 2-3 ಬಾರಿಯನ್ನು ನಿಷೇಧಕ್ಕೆ ಒಳಗಪಟ್ಟಿತ್ತು. ಮಹಾತ್ಮ ಗಾಂಧಿ ಅವರ ಹತ್ಯೆ ಸಂದರ್ಭದಲ್ಲಿ ನಿಷೇಧಕ್ಕೆ ಒಳಗಪಟ್ಟಿತ್ತು. ಎಮರ್ಜೆನ್ಸಿ ಡಿಕ್ಲೇರ್ ಆದಂಥ ಸಂದರ್ಭದಲ್ಲಿ ನಿಷೇಧಕ್ಕೆ ಒಳಪಟ್ಟಿತ್ತು. ಬಾಬರಿ ಮಸೀದಿ ಬಿದ್ದ ಸಂದರ್ಭದಲ್ಲೂ ಸಹ ಆ ಸಂಘಟನೆಯನ್ನು ನಿಷೇಧ ಮಾಡಲಾಗಿತ್ತು. ಅದರಿಂದ ನಿಷೇಧವನ್ನು ತೆರವುಗೊಳಿಸಿದೆ. ಯಾಕಂದರೆ ಯಾವುದೇ ಸಂಘಟನೆಯನ್ನು ನೀವು ಒಂದು ಸರ್ಕಾರ ನಿಷೇಧ ಮಾಡುವುದಿದ್ರೆ 6 ತಿಂಗಳ ಮಟ್ಟಿಗೆ ಮಾತ್ರ ನಿಷೇಧ ಮಾಡುವುದು. ಆಮೇಲೆ ಪುನಃ ಅದನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗಬೇಕು. ನಿಷೇಧವನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ಇದರ ನಿಷೇಧವನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಕೇಂದ್ರ ಸರ್ಕಾರ ಹೋಗಿದೆ. ಆದರೆ ಅಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡವರು ಅಂತೇಳಿ ಮುಖಂಡರು ಯಾರಿದ್ದಾರೆ, PFIನ ಮುಖಂಡರು ಯಾರಿದ್ದಾರೆ, ಅವರನ್ನು ಗುರುತಿಸಿ ಅವರಿಂದ ಮುಚ್ಚಳಿಕೆಯನ್ನು ಬರ್ಕೊಳ್ಬೇಕಿತ್ತು. ಆದರೂ ಮಾಡಲಿಲ್ಲ. ಆದ್ದರಿಂದ ಅವರಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅಂತಹ ಮುಖಂಡರು ಸೇರಿಕೊಂಡು ಇಂತಹ ಒಂದು ಕೃತ್ಯ ಎಸಗಿರಬಹುದು ಎನ್ನುವ ಸಂಶಯ ಇರುವುದು. ಇಲ್ಲದ್ರೆ ಈ ರೀತಿಯಾಗಿ ಸಂಘಟಿತವಾಗಿ ಇಂತಹ ಒಂದು ಕೃತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಲ್ಲಿ ಕೃತ್ಯ ನಡೆಸಿದ ಮೇಲೆ 3 ಲಕ್ಷ ಕೊಡುವಂತ ವಾಗ್ದಾನದಲ್ಲಿ ನಡೆದಂತ ಕೃತ್ಯ ಅಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಟೆಂಪೋ ಉಡಿಯಾಗಿದೆ, ಮತ್ತೊಂದು ಶಿಫ್ಟ್ ಕಾರು ಉಡಿಯಾಗಿದೆ. ಆ 2 ವಾಹನಗಳ ರಿಪೇರಿಗೆ 1-2 ಲಕ್ಷ ಬೇಕು. ಅದರ ಮಧ್ಯದಲ್ಲಿ ಇಷ್ಟು ಮಂದಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಾಸು ಬೇಕು, ಇಷ್ಟು ಪ್ಲಾನ್ ಮಾಡಲಿಕ್ಕೆ ಹಣ ಬೇಕು. ಅದರಿಂದ ಇದು ಕೇವಲ 2 ಲಕ್ಷ ರೂಪಾಯಿ ಅಡ್ವಾನ್ಸ್, ಮತ್ತೆ ಸಿಗುವಂತಹ 3 ಲಕ್ಷ ರೂಪಾಯಿಯಲ್ಲಿ ಆದಲ್ಲ. ಇದಕ್ಕೆ ಬೇರೆ ಫಂಡಿಂಗ್ ಆಗಿದೆ, ಬೇರೆ ಮೂಲದಿಂದ ಹಣ ಬಂದಿದೆ ಎನ್ನುವ ಕಾರಣಕ್ಕಾಗಿ ಇದರ ಬಗ್ಗೆ ವಿಸ್ತೃತ ತನಿಖೆ ಆಗಬೇಕು ಒಂದು. ಮತ್ತೊಂದು, ಯಾರ್ಯಾರು ಈ ವ್ಯಕ್ತಿಗಳ ಹಿಟ್ ಲಿಸ್ಟ್ ಅಲ್ಲಿ ಇದ್ರು, ಕೇವಲ ಸುಹಾಸ್ ಶೆಟ್ಟಿ ಮಾತ್ರವಾ ಅಥವಾ ಇತರ ಹಿಂದೂ ಸಂಘಟನೆಗಳ ಮುಖಂಡರ ಹೆಸರುಗಳು ಇವೆಯಾ ಅದು ಗೊತ್ತಾಗಬೇಕು. ಯಾಕಂದ್ರೆ ಈಗ ನಡೀತಿರುವ ತನಿಖೆ ಏನಂತ ಹೇಳಿದ್ರೆ ಕೇವಲ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತ್ರ ತನಿಖೆ ನಡೆಯುವುದು, ಬೇರೆ ತನಿಖೆ ನಡೆಯಲ್ಲ. ಅವರ ಇಂಟ್ರಗೇಷನ್ ಮಾಡೋದಾಗ್ಲಿ, ಅವ್ರ ಹತ್ರ ಕೇಳುವುದಾಗ್ಲಿ, ಅವರು ಅಷ್ಟನ್ನೇ ಮಾಡ್ತಾರೆ ಹೊರತು ನಿಮ್ಮ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳಲ್ಲ, ನಿಮ್ಗೆ ಯಾರು ಫಂಡಿಂಗ್ ಮಾಡ್ತಾರೆ ಅಂತ ಕೇಳಲ್ಲ. ಅವರ ಮೊಬೈಲ್ ಅಲ್ಲಿ ಇರುವಂತಹ ಕೆಲವು ದಾಖಲೆಗಳನ್ನು ಮಾತ್ರ ಅನಾಲಿಸಿಸ್ ಮಾಡ್ತಾರೆ ಹೊರತು ಬೇರೆ ಮಾಡೋದಿಲ್ಲ. ಮತ್ತೆ ಅಂತ ಸಂದರ್ಭದಲ್ಲಿ ಅವರ ಮೊಬೈಲ್ಗಳಲ್ಲಿ ಅಂತ ದಾಖಲೆಗಳನ್ನು ಅವರು ಇಟ್ಟುಕೊಳ್ಳುವುದು ಇಲ್ಲ. ವಾಟ್ಸಪ್ ಸ್ಟೇಟಸ್ ಆಗಲಿ, ಮೆಸೇಜ್ಗಳಾಗಲಿ ಅಂತದನ್ನು ಅವರು ಇಟ್ಟುಕೊಳ್ಳುವುದು ಇಲ್ಲ. ಆದ್ದರಿಂದ ಅದನ್ನು ಪುನಃ FSL ಕಳಿಸಿ ಅದನ್ನೆಲ್ಲ
ಪುನರ್ ಇದು ಮಾಡುವಂತ ಸಾಧ್ಯತೆಯು ಬರೀ ಕಡಿಮೆ ಇದೆ. ಆದ್ದರಿಂದ ಇದನ್ನು NIAಗೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ಇದರ ಹಿನ್ನೆಲೆಯಲ್ಲಿ ಬೇರೆ ಏನಿದೆ ಅದು ಎಲ್ಲವೂ ಬಯಲಿಗೆ ಬರಬೇಕು. ತನ್ಮೂಲಕ ಏನಾಗುತ್ತೆ, ನಾವು ಯಾರನ್ನೆಲ್ಲ ನಾವು ಎಚ್ಚರಿಸಲಿಕ್ಕೆ ಆಗ್ತದೆ ಅಂತವ್ರಲ್ಲಿ ಎಚ್ಚರಿಸಬಹುದು. ಮತ್ತೆ ಇದರಲ್ಲಿ ಬೇರೆ ಬೇರೆ ಜನರು, ಈಗ ಪ್ರವೀಣ್ ನೆಟ್ಟಾರು ಕೇಸು, ಅದನ್ನು ಸಹ ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡಿರುವಂಥದ್ದು. ಆ ಪ್ರಕರಣ ನಡೆದ ತಕ್ಷಣ ಆಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಿದ್ದು ಅವ್ರು ನೇರವಾಗಿ NIAಗೆ ಕೊಟ್ಟು ಬಿಟ್ರು. NIA ಅಧಿಕಾರಿಗಳು ಬಂದರು. ಪ್ರವೀಣ್ ನೆಟ್ಟಾರನ್ನು ಹತ್ಯೆ ಮಾಡಿದ್ದು ಕೇವಲ 3 ಮಂದಿ, ಕೇವಲ 3 ಮಂದಿ ಹತ್ಯೆ ಮಾಡಿದ್ದು. ಅದರ ಮೇಲೆ ತನಿಖೆ ಆಗಿ 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 ಈಗ ಒಂದು ಒಟ್ಟಿಗೆ ಎಷ್ಟು ಮಂದಿ ಸೇರ್ಕೊಂಡಿದ್ದಾರೆ, ಅದರಲ್ಲಿ ಒಟ್ಟಿಗೆ 27 ಮಂದಿ ಸೇರ್ಕೊಂಡಿದ್ದಾರೆ. ಇದು ಪೊಲೀಸರಿಗೆ ಮತ್ತು NIAಗೆ ಇರುವ ವ್ಯತ್ಯಾಸ. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಆ ಕೊಲೆಯಲ್ಲಿ ನೇರವಾಗಿ ಇಲ್ಲದ್ರೆ ಪರೋಕ್ಷವಾಗಿ ಯಾವುದಾದ್ರೂ ಸಂದರ್ಭದಲ್ಲಿ ಭಾಗಿಯಾಗಿದ್ದವನು ಸಹ ಈ ಪ್ರಕರಣದ ಒಳಗೆ ಬರ್ತಾನೆ. ಇದು NIA ತನಿಖೆ. ಇದೇ ರೀತಿ CODಗೆ ಈ ತನಿಖೆಯನ್ನು ಕೊಟ್ಟರು ಸಹ COD ಅವರು ಸಹ ಇದೇ ರೀತಿಯ ತನಿಖೆ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಆದರೆ ಇದರ ಬೇರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದರೆ ಆ ಬೇರನ್ನು ಕಂಡುಹಿಡಿಯುವುದು ಸ್ವಲ್ಪ ಕಷ್ಟ. ಆದರೆ NIAಗೆ ಏನಾಗ್ತದೆ ಅಂತ ಹೇಳಿದ್ರೆ, NIA ನೇರವಾಗಿ CBIನೊಟ್ಟಿಗೆ ಸಂಪರ್ಕದಲ್ಲಿ ಇರುವಂತಹ ಸಂಸ್ಥೆ. ಅವರಿಗೆ ಯಾವುದಾದರೂ ಮಾಹಿತಿಗಳು ಬೇಕಾದ್ರೆ ಅವರು CBIನ ಹೆಡ್ ಕ್ವಾರ್ಟರ್ ಸಂಪರ್ಕ ಮಾಡ್ತಾರೆ, ಅಲ್ಲಿಂದ ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ. ಸ್ಥಳೀಯ ಪೊಲೀಸರಿಂದ ಸಂಗ್ರಹಿಸಿಕೊಂಡಂತಹ ಮಾಹಿತಿಗಳನ್ನು ಬೇರೆ ಏಜೆನ್ಸಿಗಳೊಟ್ಟಿಗೆ ಹಂಚಿಕೊಳ್ತಾರೆ. ಆದ್ದರಿಂದ ಅವರಿಗೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ, ಅವರ ಚಟುವಟಿಕೆಗಳ ಬಗ್ಗೆ ಕೆಲವೊಂದು ಮಾಹಿತಿಗಳು ಬರ್ತವೆ. ಆಗ ಅಂತ ವ್ಯಕ್ತಿಗಳನ್ನ ಅವ್ರು ನೋಟಿಸ್ ಕೊಟ್ಟೇ ಕರೆಸ್ತಾರೆ. ನೋಟಿಸ್ ಕೊಡದೇ ಏನು ಕರೆಸೋದಿಲ್ಲ, ನೋಟಿಸ್ ಕೊಟ್ಟೇ ಕರೆಸ್ತಾರೆ. ಆದ್ರೆ ಅವರು ಕರೆಸಿ ವಿಚಾರಣೆ ಮಾಡುವ ರೀತಿ ಇದೆಯಲ್ಲ, ಅದು ಸ್ಥಳೀಯ ಪೊಲೀಸರಿಗಿಂತ ಡಿಫ್ರೆಂಟ್. ಆದ್ದರಿಂದಾಗಿ ಈ ಪ್ರಕರಣವನ್ನು NIAಗೆ ಕೊಡಬೇಕು ಅಂತೇಳಿ. ಆದ್ರೆ ಈಗ ಸಮಸ್ಯೆ ಏನಾಗಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಆಯ್ತಾ. ಅವರು ಈ ಪ್ರಕರಣವನ್ನ NIAಗೆ ಕೊಡ್ಲಿಕ್ಕೆ ಸುತಾರಾಮ್ ಒಪ್ಪುದಿಲ್ಲ. ನಮ್ಗೆ ಒಂದು ಸಂಶಯ ಇತ್ತು, ಈ ಪ್ರಕರಣವನ್ನ CODಗೆ ಕೊಡ್ಬೋದು ಅಂತ. COD ಅಂದ್ರೆ ಯಾರು? ರಾಜ್ಯ ಪೊಲೀಸರ ಒಂದು ತಂಡ. ಅವರಿಗೆ ಸಪರೇಟ್ ಆದ ವ್ಯವಸ್ಥೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ನಿಮ್ಗೆ PC ಇಂದ DG ವರೆಗೆ ಯಾವ ವ್ಯವಸ್ಥೆ ಇದೆಯೋ ಅದೇ ರೀತಿ CODಯಲ್ಲೂ ಸಹ ಆ ವ್ಯವಸ್ಥೆ ಇದೆ. ಅಲ್ಲಿ PC ಇದ್ದಾರೆ, ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ASI ಇದ್ದಾರೆ, SI ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, DSP ಇದ್ದಾರೆ, SP ಇದ್ದಾರೆ, DIG ಇದ್ದಾರೆ, IG ಇದ್ದಾರೆ, DG ಇದ್ದಾರೆ, COD DG ಇದ್ದಾರೆ. ಈಗ ಲಾ ಅಂಡ್ ಆರ್ಡರ್ಗೆ ಹೇಗೆ DG ಇದ್ದಾರೋ ಅದೇ ರೀತಿ CODಗೂ ಒಬ್ರು DG ಇದ್ದಾರೆ. ಆದ್ರೆ COD ತನಿಖೆ ಏನಾಗ್ತದೆ ಅಂತ ಹೇಳಿದ್ರೆ ಹಂತ 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 DG ಅವರೆಗೆ ಗಮನಕ್ಕೆ ಬರ್ತದೆ. ಅಂತಿಮವಾಗಿ DG ಅವರು ಒಪ್ಪಿದ ಮೇಲೆ ಆ ಪ್ರಕರಣಕ್ಕೆ ಅವರು ಚಾರ್ಜ್ ಶೀಟ್ ಹಾಕೋದು, ಪ್ರಿಮಿನರಿ ಚಾರ್ಜ್ ಶೀಟ್ ಹಾಕಿರ್ತಾರೆ. ಆದ್ರೆ ತದನಂತರ ಅವರು ಮತ್ತೆ ಅವರದೇ ಆದ ಪ್ರಾಸಿಕ್ಯೂಷನ್ ವ್ಯವಸ್ಥೆ ಇದೆ, ಅವರದೇ ಆದಂಥ ಎಲ್ಲ ವ್ಯವಸ್ಥೆ. ಆ ರೀತಿಯಾಗಿ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಇದು ಮಾಡಿಯೇ COD ಅವರು ಅಂತಿಮವಾಗಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದು. ಅವರದ ಇನ್ವೆಸ್ಟಿಗೇಷನ್ ರೀತಿಯೂ ಇದೇ ರೀತಿ. ನಿಮಗೆ ಆರೋಪಿಗಳನ್ನು ಪತ್ತೆ ಹಚ್ಚುವುದು ಒಂದು, ಆದರೆ ಆರೋಪಿಗಳನ್ನು ಬಾಯಿ ಬಿಡಿಸುವುದು ಮತ್ತೊಂದು, ಅವರಿಂದ ಬಂದ ಮಾಹಿತಿಗಳನ್ನು ಕ್ಲಾರಿಫೈ ಮಾಡೋದು ಇನ್ನೊಂದು. ಈ ರೀತಿಯಾಗಿ ಒಂದು ತನಿಖೆ ನಡೀತದೆ. CODಯಲ್ಲೂ ಅದೇ ರೀತಿ ಆಗೋದು. CBIನವರು ಹಾಗೆ, CBIನವರು ತನಿಖೆ ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಅವರು ಆರೋಪಿಗಳನ್ನು ಬಂಧನ ಮಾಡುವಂತ ಪ್ರಶ್ನೆ ಇಲ್ಲ ಸುರಿಗೆ. CBIನವರು ಅವ್ರು ಲಾಸ್ಟಿಗೆ ಎಲ್ಲ ತನಿಖೆ ಮುಗಿಸಿ 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 ಬಂದು ಆರೋಪಿಯ ಹೆಗಲಿಗೆ ಕೈ ಹಾಕೋದು. ಅದರ ನಂತರ ಕೊಂಡೋಗಿ ಅವರ ಕೋರ್ಟಿಗೆ ಹಾಜರು ಮಾಡೋದು. ಅಷ್ಟೊತ್ತಿಗೆ ಅದರ ನಂತರ ಅವರು ಅದಕ್ಕೆ ಚಾರ್ಜ್ ಶೀಟ್ ಹಾಕ್ತಾರೆ. ಅದರಿಂದ CBIನವರ ತನಿಖೆಯಲ್ಲಿ ಸಿಲುಕಿಕೊಂಡವರು ಹೊರಗೆ ಬರುವುದು ಸ್ವಲ್ಪ ಕಷ್ಟ. CODಯಿಂದಾದ್ರೂ ಹೊರಗೆ ಬರ್ತಾರೆ, CBIಯಿಂದ ಸ್ವಲ್ಪ ಕಷ್ಟ. NIAಯಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. NIAಯಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಕೇಸ್ ಮುಗಿಸ್ಕೊಂಡೇ ಬರ್ಬೇಕು.
ಕೋರ್ಟಲ್ಲಿ ಕೇಸು ನಿಲ್ತದೆ ಬಿಡ್ತದ ಪ್ರಶ್ನೆ ಬೇರೆ. ಅದು ಈ ಕೋರ್ಟಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಾಗ್ತದ, ಯಾವ ರೀತಿಯಲ್ಲಿ ವಾದ ಪ್ರತಿವಾದಗಳೆಲ್ಲ ನಡೀತದೆ, ಅದೇ ರೀತಿ NIA ಕೋರ್ಟಲ್ಲೂ ನಡೀತದೆ. ಆದ್ರಿಂದ ಕೋರ್ಟು ಅವರನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡ್ಬೋದು, ಅವರ ಮೇಲೆ ಆರೋಪವನ್ನು ಸಾಬೀತು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಬಿಡುಗಡೆ ಮಾಡ್ಬೋದು. ಅರೆ ಅಲ್ಲಿವರೆಗೆ ಆತನಿಗೆ ರಿಲೀಫ್ ಸಿಕ್ಕುವುದಿಲ್ಲ ಒಂದು. ಎರಡನೇದು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಕಾನೂನಿನ ಪರಿಭಾಷೆಯಲ್ಲಿ ಯಾವುದೇ ಒಂದು ಪ್ರಕರಣದ ತನಿಖೆ ಮುಗಿದಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಪೊಲೀಸರೇ ಕೇಸ್ ರಿಜಿಸ್ಟರ್ ಮಾಡಿದ್ದು ತನಿಖೆ ಅಂತ ಇಟ್ಕೊಳ್ಳಿ, ಅವ್ರು 90 ದಿವಸದೊಳಗೆ ಚಾರ್ಜ್ ಶೀಟ್ ಹಾಕಿದ್ರು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಪೊಲೀಸರ ಕೆಲಸ ಮುಗಿತಂತ ಅಲ್ಲ. ಅವರಿಗೆ ತದನಂತರ ಬೇರೆ ಯಾವುದಾದ್ರೂ ಒಂದು ಮಾಹಿತಿಗಳು ಬಂದು ಇದೇ ಕೇಸಿನ ಬಗ್ಗೆ ಮುಂದುವರೆದ ತನಿಖೆ ನಡೆಸಿ ಇನ್ನಷ್ಟು ಅಪರಾಧಿಗಳನ್ನು ತಂದು ನ್ಯಾಯಾಲಯದ ಮುಂದೆ ಇರಿಸಬಾರ್ದಂತ ಏನಿಲ್ಲ, ಇರಿಸಬಹುದು. ನ್ಯಾಯಾಲಯದ ಅನುಮತಿ ಕೊಡ್ತದೆ ಅವ್ರನ್ನು ಆರೋಪಿಯನ್ನಾಗಿ ಸೇರಿಸಬೇಕು ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ. ಇಲ್ಲದ್ರೆ ಬೇರೆ ರೀತಿಯಲ್ಲಿ ತನಿಖೆ ಮಾಡಬಹುದು. ಆದ್ರೆ ಆ ರೀತಿಯಾಗಿ ಪೊಲೀಸರು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಮೂಲ ದಾವೆ, ಮೂಲ ಕೇಸು ಏನಿದೆ ಅದು ಡೈಲ್ಯೂಟ್ ಆಗ್ತದೆ, ಅದು ಸಡಿಲಗೊಳ್ತದೆ. ಯಾರು ಒರಿಜಿನಲ್ ಅಕ್ಯೂಸ್ಡ್ಗಳಿದ್ದಾರೆ ಅವರ ಮೇಲಿನ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಕಷ್ಟ ಆಗತ್ತೆ ಅಂತೆ. ಅದರಿಂದಾಗಿ ಕಾನೂನಿನಲ್ಲಿ ಹಲವಾರು ಅವಕಾಶಗಳಿವೆ, ಇಲ್ಲಂತ ಏನಿಲ್ಲ. ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಸಪರೇಟ್ ಇಲಾಖೆಗಳು ಮಾಡಿದ್ದಾರೆ. ಈಗ COD ಮಾಡಿದರೆ, CBI ಮಾಡಿದರೆ, NIA ಮಾಡಿದರೆ ಬೇರೆ. ಬಜ್ಪೆ ಪೊಲೀಸರೇ ಮಾಡಿದರೆ ಒಂದು ರೀತಿ. ಬಜ್ಪೆ ಪೊಲೀಸರಿಗೆ ಈ ಕೇಸು ಈಗ ಇರುವುದು ಮೇಜರ್ ಕೇಸು. ನಾಳೆ ಅದೇ ಬಜ್ಪೆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಒಂದು ದರೋಡೆ ನಡೀತು ಅಂತ ಇಟ್ಟುಕೊಳ್ಳಿ, ಪೊಲೀಸರ ಮೈಂಡ್ ಎಲ್ಲ ದರೋಡೆ ಮೇಲೆ ಕನ್ವರ್ಟ್ ಆಯ್ತು, ಡೈವರ್ಟ್ ಆಯ್ತು. ಮತ್ತೆ ಈ ಪ್ರಕರಣವನ್ನ ಟಚ್ ಮಾಡುವಾಗಿಲ್ಲ. ಅದ ನಂತರ ಯಾರೋ ಈಗ ಇರೋ ತನಿಖಾ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಇನ್ನೊಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ. ಅವರು ಇವರೇನು ಮಾಡಿದ್ದಾರೆ ಅದಕ್ಕೊಂದು 2 ಪೇಪರ್ಗಳನ್ನು ಸೇರಿಸಿದ್ದಾರೆ, ಅದಕ್ಕೊಂದು ಚಾರ್ಜ್ ಶೀಟ್ ಹಾಕಿ ಬಿಡ್ತಾರೆ. ಆದ ನಂತರ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಈ ಪ್ರಕರಣವನ್ನ ಫಾಲೋ ಅಪ್ ಮಾಡುವುದಿಲ್ಲ. ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿದ ಆಫೀಸರ್ ಬರುವುದು ಯಾವಾಗ? ಆ ಕೇಸು ಇನ್ನೊಂದು 5 ವರ್ಷ ಕಳೆದ ಮೇಲೆ ನ್ಯಾಯಾಲಯದಲ್ಲಿ ಟ್ರಯಲಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಮನ್ಸ್ ಆದ್ರೆ ಆಗ ಅವ್ರಿಗೆ ನೆನಪು ಆಗೋದು, ಓ ಬಜ್ಪೆಯಲ್ಲಿ ಒಂದು ಮರ್ಡರ್ ಕೇಸು ಟ್ರಯಲಿಗೆ ಬಂದಿದೆ, ಹೋಗ್ಬೇಕು ಅಂತ. ಆ ರೀತಿಯಾಗಿ ಆ ಕೇಸುಗಳು ನ್ಯಾಯಾಲಯದಲ್ಲಿ ಎಕ್ಯೂಟ್ ಆಗುವುದು ಆ ರೀತಿ. ಅದರ ಮೇಲೆ ಸ್ಥಳೀಯ ಪೊಲೀಸರಿಗೆ ಇದಿರೋದಿಲ್ಲ. ನಿಮ್ಗೆ ಹಾಗಂತ ಹೇಳಿ COD ಅವರು ತನಿಖೆ ಮಾಡಿದ ಪ್ರಕರಣಗಳೆಲ್ಲ ಶಿಕ್ಷೆ ಆಗಿದೆ ಅಂತೆಲ್ಲ ಇಲ್ಲ. CBIನವರು ಮಾಡಿದ ಕೇಸುಗಳೆಲ್ಲ ತನಿಖೆ ಆಗಿದೆ, ಶಿಕ್ಷೆ ಆಗಿದೆ ಅಂತ ಹೇಳಿ ಇಲ್ಲ, ಕಡಿಮೆ ಇದೆ. ಶಿಕ್ಷೆಯ ಪ್ರಮಾಣಗಳು ಕಡಿಮೆ ಇದೆ. ಭಟ್ಕಳ MLA ಆಗಿದ್ದ ಚಿತ್ತರಂಜನ್ ಅವರ ಹತ್ಯೆ ಪ್ರಕರಣವನ್ನ CBIಗೆ ಆವತ್ತೇ ಕೊಟ್ಟಿತ್ತು ಸರ್ಕಾರ, ಆವತ್ತೇ ಕೊಟ್ಟಿತ್ತು CBIಗೆ. ಮರುದಿವಸ CBI ಅಧಿಕಾರಿಗಳು ಬಂದಿದ್ರು, ಆಯ್ತಾ. ಸ್ಥಳೀಯ ಪೊಲೀಸರು FIR ದಾಖಲು ಮಾಡಿದ್ದು ಮಾತ್ರ, ಮರುದಿವಸ CBIನವರು ಬಂದು ತನಿಖೆಯನ್ನು ತಗೊಂಡಿದ್ದಾರೆ. ಇವತ್ತಿನವರೆಗೂ ಅದರ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ. ಇವತ್ತಿನವರೆಗೂ 32 ವರ್ಷ ಆಯ್ತು, ಇವತ್ತಿನವರೆಗೂ ಅದರ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ, ಗುರುತಿಸಲಿಕ್ಕೆ ಆಗ್ಲಿಲ್ಲ ಇಂಥವನೇ ಆರೋಪಿ ಅಂತ ಹೇಳಿ. ಕಡಿಮೆ ಒಂದು 500ರಿಂದ 600 ಮಂದಿಯನ್ನು ಆ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. 3 ಬಾರಿ ಪೊಲೀಸರು ರಿಪೋರ್ಟ್ ಹಾಕಿದ್ದಾರೆ. ಅಂತಹ ಸಂದರ್ಭದಲ್ಲಿ ಚಿತ್ತರಂಜನ್ ಅವರ ಮಗ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ರಿಪೋರ್ಟ್ ಅನ್ನು ಒಪ್ಪಿಕೊಳ್ಬಾರ್ದು ಅಂತ ಹೇಳಿ ಪುನಃ ನ್ಯಾಯಾಲಯದಿಂದ ಆದೇಶ ಆಗಿ ಪುನಃ ತನಿಖೆ ಮಾಡಿ. ಇವತ್ತಿಗೂ ಸಹ ಚಿತ್ತರಂಜನ್ ಕೇಸ್ ಹಾಗೆ ಇದೆ. CBIನವರು ಮಾಡಿದ್ದು, CBIನವರು ತನಿಖೆ ಮಾಡಿದ್ದು. ಅದರಿಂದಾಗಿ ಯಾವುದೇ ಒಂದು ತನಿಖೆ ಏಜೆನ್ಸಿಗಳು ಕರಾರುವಕ್ಕಾಗಿ ತನಿಖೆ ಮಾಡ್ತವೆ ಅಂತ ಅಲ್ಲ, ಆದರೆ ಅವರ ತನಿಖೆಯ ಮೇಲೆ ವಿಶ್ವಾಸ ಇಡಬಹುದು. ಅದಕ್ಕಾಗಿ ನಾವು ಸೊಸೈಟಿ ಕೇಸು ಇದು ಕೇವಲ ಕೇಸ್ ಅಲ್ಲ, ಇದು ಒಂದು ಸಂಘಟಿತ ಅಪರಾಧ, ಆರ್ಗನೈಸ್ಡ್ ಕ್ರೈಮ್. ಆದ್ದರಿಂದ ಇದು NIAಗೆ ಹೋಗ್ಬೇಕು ಅಂತ ಹೇಳಿ ಅಂತ ಇರೋದು. ಈಗ NIAಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ.
ಅವರು ಭಾರತೀಯ ಜನತಾ ಪಕ್ಷದ ಕಂಡ್ರೆ ನಾವು NIAಗೆ ಕೊಡಿಸ್ತೇವೆ, ಯಾಕಂದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, BJP ಸರ್ಕಾರ ಇದೆ, ನಾವು ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಸಂಪರ್ಕ ಮಾಡ್ತೇವೆ, ನಾವು ಅವರಲ್ಲಿ ಒತ್ತಡ ಹೇಳ್ತೇವೆ ಅಂತೇಳಿ. ಯಾಕಂದರೆ BJP ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಸುಹಾಸ್ನ ಮನೆಗೆ ಬರುವಂಥ ಕಾರ್ಯಕ್ರಮ ಇತ್ತು, ಮತ್ತು ಅನಿವಾರ್ಯ ಕಾರಣಗಳಿಂದ ಏನೋ ಪೋಸ್ಟ್ಪೋನ್ ಆಗಿದೆ, ಆಯಿತಾ, ಅಂತ ಪ್ರಯತ್ನಗಳು ನಡೆದಿತ್ತು. ಆದರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು NIAಗೆ ಕೊಡಲಿಕ್ಕೆ ಸುತಾರಾಮ್ ಒಪ್ಪುವುದಿಲ್ಲ. ಇದು ನಾವು ತುಷ್ಟೀಕರಣದ ನಾವು ಹೇಳುವುದಿಲ್ಲ, ಸರ್ಕಾರದ ಒಂದು ಪಾಲಿಸಿ ಇರ್ತದೆ, ಯಾವುದೇ ಸರ್ಕಾರದ ಒಂದು ಪಾಲಿಸಿ ಇರ್ತದೆ. ಕೇಂದ್ರದಲ್ಲಿ UPA ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಇದ್ದಾಗ BJPಯು ಆ ಸರ್ಕಾರ ಯಾವುದೇ ಪ್ರಕರಣವನ್ನು CBI ತನಿಖೆಗೆ ಕೊಟ್ಟಿರಲಿಲ್ಲ, ಯಾವುದೇ ಪ್ರಕರಣವನ್ನು ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಬದಲಾಗಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ CBI ತನಿಖೆ ಮಾಡಿದ್ದಿದೆ. ಅದರಿಂದಾಗಿ ರಾಜ್ಯ ಸರ್ಕಾರ ಕೊಡಲಿಲ್ಲ. ಯಾಕಂದ್ರೆ ಅವರ ಲೆಕ್ಕದಲ್ಲಿ CBI ಏನಂತ ಹೇಳಿದರೆ ಕಾಂಗ್ರೆಸ್ ಬಚಾವೋ ಇನ್ವೆಸ್ಟಿಗೇಷನ್ ಅಂತ CBI ಅಂದ್ರೆ, ಆಯ್ತಾ. ಅದನ್ನೇ BJP ಅವರು ಹೇಳುದು ಚೋರ್ ಬಚಾವೋ ಇನ್ವೆಸ್ಟಿಗೇಷನ್ ಅಂತ ಹೇಳಿ, ಕಾಂಗ್ರೆಸ್ ಸರ್ಕಾರ ಇರುವಾಗ. ಈ ರೀತಿಯ ಒಂದು ಅಭಿಪ್ರಾಯಗಳು ಆಯಾ ಪಕ್ಷದಲ್ಲಿತ್ತು. ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನು CBIಗೆ ಇಲ್ಲದ್ರೆ NIAಗೆ ಒಪ್ಪಿಸುವುದಿಲ್ಲ. ಆದರೆ ಸಾರ್ವಜನಿಕರ ಅಭಿಪ್ರಾಯದನ್ನು ಸರ್ಕಾರ ಯಾವತ್ತೂ ಕೇಳಿದಂತ ನಿದರ್ಶನ ಇಲ್ಲ, ಯಾವತ್ತೂ ಕೇಳಿದ ನಿದರ್ಶನ ಇಲ್ಲ. ಅವರವರ ಅಭಿಪ್ರಾಯ ಅವರವರಿಗೆ, ಸರ್ಕಾರಕ್ಕೆಲ್ಲ. ಸರ್ಕಾರ ಅದರ ಬಗ್ಗೆ ಆಲೋಚನೆ ಮಾಡ್ತದೆ, ಇದು ಕೊಡುವಂತಹ ಪ್ರಕರಣವ ಹೌದಾ ಅಲ್ಲವಾ ಅಂತ ಹೇಳಿ. ಅದರ ಬಗ್ಗೆ ಒಂದು ಇಂಟರ್ನಲ್ ರಿಪೋರ್ಟ್ ಕೇಳ್ತದೆ ಹಿರಿಯ ಅಧಿಕಾರಿಗಳಿಂದ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕಮಿಷನರೇಟ್ನ ಕಮಿಷನರ್ ಈ ಪ್ರಕರಣದ ತನಿಖೆಯನ್ನು ಅವಲೋಕಿಸಿ ಇವರೊಂದು ಸರ್ಕಾರಕ್ಕೆ ವರದಿ ಒಪ್ಪಿಸಿದರೆ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿವೆ. ಇದರಲ್ಲಿ ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು ಶಾಮೀಲಾಗಿರುವ ಸಾಧ್ಯತೆಗಳಿವೆ. ಆದ್ದರಿಂದ ಇದನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿ ವರದಿ ಸಲ್ಲಿಸಿದರೆ ಆಗ ಸರ್ಕಾರ ಎಚ್ಚೆತ್ತುಕೊಳ್ತದೆ, ಅದರ ಬಗ್ಗೆ ಏನಂತ ಹೇಳಿ ಮೀಟಿಂಗ್ ಮಾಡ್ತದೆ. ಆದರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅಂತ ಒಂದು ಕೋರಿಕೆಯನ್ನು ಸಲ್ಲಿಸುವುದೇ ಇಲ್ಲ. ಯಾಕೆ ಗೊತ್ತಾ? ಅವರ ಲೆಕ್ಕದಲ್ಲಿ ಹತ್ಯೆ ಆಗಿದೆ, ಆರೋಪಿಗಳು ಸಿಕ್ಕಿದ್ದಾರೆ, ನಾವು ತನಿಖೆ ಮಾಡ್ತಾ ಇದ್ದೇವೆ. ಇನ್ನಿರುವುದು ಅವರ ಲೆಕ್ಕದಲ್ಲಿ ಇನ್ನು 2 ಆರೋಪಿಗಳು ಬಾಕಿ ಇದ್ದಾರೆ. ಯಾಕಂದ್ರೆ ಹೇಳಿದ್ರೆ ಅವನ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಿದೆ ಅವರಲ್ಲಿ, ಅವರಿಬ್ಬರು ನಾವು ಬಂಧಿಸ್ತೇವೆ. ಈಗ ನಮ್ಗೆ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿದ ಮೇಲೆ ಅವರನ್ನು ಬಂಧಿಸುವುದು ದೊಡ್ಡ ಸಮಸ್ಯೆ ಅಲ್ಲ, ನಾವು ಬಂಧಿಸ್ತೇವೆ. ಅದರಿಂದಾಗಿ ಇದನ್ನು ಬಿಟ್ಟು ಬಿಡಿ, ನೀವು ಉನ್ನತ ಮಟ್ಟದ ತನಿಖೆ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ಅವರ ಅಭಿಪ್ರಾಯ. ಯಾಕಂದ್ರೆ ಅವರ ತನಿಖೆಯ ಮೇಲೆ, ಅವರ ಸಿಬ್ಬಂದಿಗಳ ಮೇಲೆ, ಅವರ ಅಧೀನ ಅಧಿಕಾರಿಗಳ ಮೇಲೆ ಅವರಿಗೆ ವಿಶ್ವಾಸ ಇದೆ. ಯಾಕಂದ್ರೆ ಪ್ರತಿಯೊಂದನ್ನು ಅವರು ಮಾನಿಟರಿಂಗ್ ಮಾಡಿದ್ದಾರೆ, ಪ್ರತಿಯೊಂದು ತನಿಖೆಯ ಸಂದರ್ಭದಲ್ಲಿ ಅವರು ಮಾನಿಟರಿಂಗ್ ಮಾಡಿದ್ದಾರೆ. ಆದ್ರಿಂದಾಗಿ ಅವರಿಗೆ ನಂಬಿಕೆ ಇರ್ತದೆ. ಆ ನಂಬಿಕೆಯನ್ನು ಅವರು ಬಿಟ್ಟು ಕೊಡುವುದಿಲ್ಲ. ಈಗ ನಾಳೆ ಸರ್ಕಾರಕ್ಕೆ ಅವರು ರಿಪೋರ್ಟ್ ಕೊಟ್ಟ ಕೂಡಲೇ ಹಿರಿಯ ಅಧಿಕಾರಿಗೆ ಕೇಳ್ತಾರೆ, ನೀನೆಂತ ಮಾಡಿದ್ದು ಅಂತ, ನೀನೆಂತ ಮಾಡಿದ್ದು, ಅದನ್ನ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ವ್ಯವಸ್ಥೆ ಅದೇ ಪೊಲೀಸ್ ವ್ಯವಸ್ಥೆ ಅಲ್ಲ. ಈಗ NIA ಇರುವುದೇನು? ಇದೇ ಪೊಲೀಸ್ ವ್ಯವಸ್ಥೆ ಅಧಿಕಾರಿಗಳೇ ಇರುವುದು NIA. COD ಇರುವುದು ಯಾರು? ಇದೇ ಪೊಲೀಸ್ ವ್ಯವಸ್ಥೆ ಅಧಿಕಾರಿಗಳೇ ಇರುವುದು, ಏನು ಬೇರೆ ಇಲ್ಲ. ಈ ಪೊಲೀಸ್ ವ್ಯವಸ್ಥೆ ಅದೇ ಅಧಿಕಾರಿಗಳಿರುವುದು. ಅದರಿಂದ ಅಧಿಕಾರಿಗಳ ಮಟ್ಟದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ಆಗಿರ್ಬೋದೇ ಹೊರತು ಇರುವುದು ಪೊಲೀಸ್ ವ್ಯವಸ್ಥೆ ಅಧಿಕಾರಿಗಳೇ, ಪೊಲೀಸಿಗೆ ಆಯ್ಕೆಯಾದಂತ ಅಧಿಕಾರಿಗಳು ಹೊರತು ಬೇರೆ ಯಾರು ಅಲ್ಲ. ಆದ್ದರಿಂದಾಗಿ ಕಮಿಷನರು ಆ ರೀತಿಯ ಕೋರಿಕೆಯನ್ನು ಸಲ್ಲಿಸುವುದಿಲ್ಲ. ಆದ್ದರಿಂದ ಸರ್ಕಾರ ಅದನ್ನು ಪರಿಗಣಿಸುವುದಿಲ್ಲ. ಈಗ ಇರುವುದು ಏನಂತ ಹೇಳಿದ್ರೆ, ಈಗ ಸಂತ್ರಸ್ತ ಫ್ಯಾಮಿಲಿ, ಸುಹಾಸ್ ಶೆಟ್ಟಿಯ ಮನೆಯವರು ಮತ್ತು BJPಯ ಸ್ಥಳೀಯ ಶಾಸಕರು, BJPಯ ರಾಜ್ಯಾಧ್ಯಕ್ಷರು, ಇವರೆಲ್ಲರೂ ಮೊನ್ನೆ ಹೋಗಿ ಗವರ್ನರ್ ಅನ್ನು ಭೇಟಿ ಮಾಡಿದ್ದಾರೆ. ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ನಮಗೆ ಪೊಲೀಸ್ ತನಿಖೆಯ ಮೇಲೆ ವಿಶ್ವಾಸ ಇಲ್ಲ, ಅದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಇದನ್ನ NIAಗೆ ಕೊಡ್ಬೇಕಂತ. ಹಾಗಂತೇಳಿ
ತಾವರ್ ಚಂದ್ ಗೆಹ್ಲೋಟ್ ಅವರು ಆದೇಶ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. Okay. ಅದೊಂದು ಸಾಂವಿಧಾನಿಕ ಹುದ್ದೆ, ಹ್ಮ್ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು. ಹ್ಮ್ ಅವರು ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಡ್ಬೋದು, ಹ್ಮ್ ನೋಡಿ ಇಂತಿಂತ ಒಂದು ಕೋರಿಕೆ ನನ್ನ ಬಳಿಗೆ ಬಂದಿದೆ, ನೀವು ಅದನ್ನು ಪರಿಶೀಲನೆ ಮಾಡಿ ಅಂತ. ಹ್ಮ್ 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 ಅದನ್ನು ಸರ್ಕಾರ ಪರಿಶೀಲನೆ ಮಾಡಬಹುದು, ಮಾಡದೇ ಇರ್ಬೋದು, ಅದರಲ್ಲಿ ಇಲ್ಲ. ಆದರೆ ಇದು ಒಂದು ಸ್ಟೆಪ್ ಇಟ್ಟಿರೋದು, ಹ್ಮ್ ಒಂದು ಹೆಜ್ಜೆ ಇಟ್ಟಿರೋದು, ಇದನ್ನು NIAಗೆ ಒಪ್ಪಿಸಲೇಬೇಕು ಎನ್ನುವಂತ ಒತ್ತಾಸೆ ಇದೆ. ಓಕೆ. ಒಂದು 2 ದಿವಸ ಕಳೆದ್ರೆ ಹ್ಮ್ ಸುಹಾಸ್ ಶೆಟ್ಟಿಯ ಅಂತಿಮ ಹ್ಮ್ ವಿಧಿವಿಧಾನಗಳು, ಉತ್ತರ ಕರೆಯದ ವಿಧಿವಿಧಾನಗಳು ಮನೆಯಲ್ಲಿ ನಡೆದಿದೆ, ಹ್ಮ್. ಏನು ಸಾರ್ವಜನಿಕವಾಗಿ ಹ್ಮ್ ನಡೀಲಿಕ್ಕೆ ಇದೆ. ಹ್ಮ್ 13ನೇ ದಿವಸಕ್ಕೆ ಹ್ಮ್ ನಾಳೆ ಇರಬೇಕಿತ್ತು ನಮ್ಗೆ. ಅದರ ನಂತರ ಈ ಪ್ರಕರಣ ಹೈಕೋರ್ಟ್ ಮೆಟ್ಲಿಗೆ ಇರ್ತದೆ. ಓಕೆ. ಸುಹಾಸ್ ಶೆಟ್ಟಿಯ ಹೆತ್ತವರು, ಯಾಕಂದ್ರೆ ಅವರು ಸಂತ್ರಸ್ತ ಫ್ಯಾಮಿಲಿ, ಹ್ಮ್ ಹ್ಮ್ ಅವರಿಗೆ ಹಕ್ಕಿದೆ. ಓಕೆ. ನನ್ನ ಮಗನ ಹತ್ಯೆಯನ್ನು ಯಾರು ತನಿಖೆ ಮಾಡಬೇಕು ಅಂತ ಕೋರಿಕೊಳ್ಳುವ ಹಕ್ಕು ಅವರಿಗೆ ಇದೆ. ಹ್ಮ್ ಹ್ಮ್ ನ್ಯಾಯಯುತವಾಗಿಯೇ ಅವರು ಕೋರಿಕೊಳ್ಳಬಹುದು. ಓಕೆ. ಅವರು ಸರ್ಕಾರ ಯಾವಾಗ ಒಪ್ಪುವುದಿಲ್ವೋ ಹ್ಮ್ ಅದಕ್ಕೆ ಬೇಕಾಗಿ ಅವರು ರಾಜ್ಯಪಾಲರ ಅಂಗಣಕ್ಕೆ ಹೋದ್ರು, ಹ್ಮ್ 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 ನಡ್ಕೋದು. ಹ್ಮ್ ಈಗ ರಾಜ್ಯಪಾಲರ ಅಂಗಳಕ್ಕೆ ಹೋದ ಮೇಲೆ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಸರ್ಕಾರ ಒಪ್ಪಲಿಲ್ಲ ಅಂತೇಳಿ ಅವರು ಹೈಕೋರ್ಟ್ನ ಅಂಗಳಕ್ಕೆ ಹೋಗ್ತಾರೆ. ಹ್ಮ್ ಹೈಕೋರ್ಟ್ ಆ ರಿಟ್ ಪಿಟಿಷನ್ ಸ್ವೀಕಾರ ಮಾಡ್ತದೆ. ಹ್ಮ್ ಸ್ವೀಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಡ್ತದೆ. ಹ್ಮ್ 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 ಅವರು ಈಗೀಗೆ ಕೇಳ್ತಾ ಇದ್ದಾರೆ, ನೀವು ಯಾಕೆ ಕೊಡುವುದಿಲ್ಲ? ಹ್ಮ್ ಹ್ಮ್ ಓಕೆ. ಆ ತರದೊಂದು ದಾರಿ ಇದೆ. ಕೊಡಿ, ಸ್ಪಷ್ಟವಾಗಿ ಹೇಳ್ತದೆ ಹೈಕೋರ್ಟ್, ಹ್ಮ್ ನೀವು ಯಾಕೆ ಕೊಡುವುದಿಲ್ಲ? ನಿಮಗೆ ಕೊಡದೆ ಇರ್ಲಿಕ್ಕೆ ಕಾರಣಗಳೇನು? ಓಕೆ. ನಿಮ್ಮ ತನಿಖೆಯ ಮೇಲೆ ಅಷ್ಟು ವಿಶ್ವಾಸ ಇದ್ದರೆ ನೀವು ಆ ರೀತಿಯ ಸಂಶಯಗಳಿಗೆ ಅವಕಾಶ ನೀಡಿದ್ದು ಯಾಕೆ ಎನ್ನುವುದು ಬರ್ತದೆ. ಆ ರೀತಿಯ ಸಂಶಯಗಳಿಗೆ ಯಾಕಂತ ಹೇಳಿದರೆ ಇದರಲ್ಲಿ ಸುರಿನ ಸಂಶಯ ಬಂದದ್ದೇ ಸುಹಾಸ್ ಶೆಟ್ಟಿಯನ್ನು ನಿಶಸ್ತ್ರೀಕರಣಗೊಳಿಸಿದ್ದು, ಹೌದು. ಅವನಿಂದ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ವಾಪಸ್ ಪಡ್ಕೊಂಡದ್ದು, ಅವನನ್ನು ಒಬ್ಬಂಟಿಯಾಗಿಸಿದ್ದು. ಹ್ಮ್ ಪೊಲೀಸರು ಸತತವಾಗಿ ಆತನ ವಾಹನವನ್ನು ಚೆಕ್ ಮಾಡಿದ್ದು, ಯಾವುದೇ ಶಸ್ತ್ರಾಸ್ತ್ರಗಳು ಇಟ್ಟುಕೊಳ್ಬಾರ್ದು ಅಂತ ಹೇಳಿ. ಅದು ಒಂದು ಲೆಕ್ಕದಲ್ಲಿ ಕಾನೂನು ಪಾಲನೆಗೆ ಅವಶ್ಯವೇ. ಹೌದು. ನೀವು ಸಾರ್ವಜನಿಕವಾಗಿ ಒಂದು ತಲವಾರು ಇಟ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳುವುದೇ, ಹೌದು. ಅದರಲ್ಲಿ ಎರಡು ಮಾತಿಲ್ಲ. ಹೌದು. ಅದು ಅಲ್ಲದೆ ಪೊಲೀಸರ ಲೆಕ್ಕದಲ್ಲಿ ಈತ ಯಾವುದೇ ಸಂಘಟನೆಯಲ್ಲಿ ಇರಲಿ, ಯಾವುದೇ ಸಮಾಜ ಸೇವೆ ಮಾಡಲಿ, ಅದು ಪ್ರಶ್ನೆ ಇಲ್ಲ. ಹ್ಮ್ 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 ಪೊಲೀಸರ ಲೆಕ್ಕದಲ್ಲಿ, ಓಕೆ. ಅವರ ಲೆಕ್ಕದಲ್ಲಿ ಆತ ರೌಡಿ ಶೀಟರೇ. ಹಾ, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ರೌಡಿ ಶೀಟರೇ, ಅದರಲ್ಲಿ ಡೌಟ್ ಏನಿಲ್ಲ. ಓಕೆ. ಹಾ, ಹ್ಮ್ ಅವ ಒಂದು ವೇಳೆ ಅಧಿಕಾರದ ಗದ್ದುಗೆ ಹಿಡಿದಿದ್ದಾರೆ, ಹ್ಮ್ ಹ್ಮ್ ಒಂದು MLA ಹ್ಮ್ ಮಂತ್ರಿ ಹ್ಮ್ ಆಗಿದ್ದರೆ ಮಾತ್ರ ಪೊಲೀಸರು ಅವನಿಗೆ ಸೆಲ್ಯೂಟ್ ಹೊಡೆಯುವುದು. ಓಕೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಹ್ಮ್ 1992ರಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಒಂದು ವಿಧಾನಸಭಾ ಉಪಚುನಾವಣೆ ಆಯಿತು. ಹ್ಮ್ ಆಗ YK ರಾಮಯ್ಯ ಮತ್ತು ಮುದ್ದೆ ಹನುಮೇಗೌಡರು ಹ್ಮ್ ಕಾಂಗ್ರೆಸ್ ಮತ್ತು ಜನತಾದಳದ ಕ್ಯಾಂಡಿಡೇಟ್ಗಳು. ಓಕೆ. ಮುದ್ದೆ ಹನುಮೇಗೌಡರು ಕಾಂಗ್ರೆಸ್ನಿಂದ, ಹ್ಮ್ YK ರಾಮಯ್ಯನವರು ಜನತಾ ದಳದಿಂದ. ದಳದಿಂದ. ಹ್ಮ್ ಆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳು. ಓಕೆ. ಸರ್ಕಾರಕ್ಕೆ ಪ್ರತಿಷ್ಠೆಯ ಚುನಾವಣೆ ಅದು, ಹ್ಮ್ ಹ್ಮ್ ಆಯ್ತಾ. ಕುಣಿಗಲ್ಲು JDSನ ಭದ್ರ ಕೋಟೆ, ಅದನ್ನು ಉಳಿಸಿಕೊಳ್ಬೇಕಂತ ದೇವೇಗೌಡರು ಛಲ. ಹ್ಮ್ 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 ಆದರೆ ದೇವೇಗೌಡ್ರೆ ಅಲ್ಲಿ ಟಿಕಾಣಿ ಊರಿದ್ದು. ಹೂಡಿದ್ರು. ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಅಲ್ಲಿ ಟಿಕಾಣಿ ಹೂಡಿದ್ರು. ಓಕೆ. ಕೃಷ್ಣರಾವ್ ಅಂತ ಹೇಳಿ KPCC ಅಧ್ಯಕ್ಷರಾಗಿದ್ರು. ಹ್ಮ್ S ರಮೇಶ್, ವೀರಪ್ಪ ಮೊಯ್ಲಿ, ಇವರೆಲ್ಲರೂ ಇದ್ರು ಓ ಓಕೆ. ಅಲ್ಲಿ ಕುಣಿಗಲಲ್ಲಿ ಪ್ರಚಾರ ಮಾಡ್ಲಿಕ್ಕೆ. ಹ್ಮ್ ಹ್ಮ್ ಕೊನೆಯ ದಿನ ಚುನಾವಣೆಯ ದಿನ, ಹ್ಮ್ ಅವತ್ತು ಚುನಾವಣೆ, ಬಹಿರಂಗ ಪ್ರಚಾರ ಎಲ್ಲ ಮುಗಿದಿದೆ, ಚುನಾವಣೆ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಬೆಂಗಳೂರಿಂದ ಹೋಗಿದ್ದಂಥ ರೌಡಿಗಳ ತಂಡ, ಹ್ಮ್ ಅದು S ರಮೇಶ್ ಅವರ ಪರವಾಗಿ ಹೋಗಿರೋದು, S ರಮೇಶ್ ಅವರು ಕರ್ಕೊಂಡು ಹೋಗಿರೋದು. ಎಲ್ಲರೂ ಇದ್ರು, ಬೆಂಗಳೂರಿನ ಟಾಪ್ ಮೋಸ್ಟ್ ರೌಡಿಗಳು ಎಲ್ಲರೂ ಇದ್ರು ಆ ಕಾಲದ್ದು. ಓಕೆ. ಈ ಅಗ್ನಿಶೇಖರ್ ಅವರೆಲ್ಲ ಇದ್ರು. ಹ್ಮ್ ಎಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ ರಮೇಶ್. ಹ್ಮ್ ರಮೇಶ್ಗೆ ಎಲ್ಲ ಸಂಪರ್ಕ ಇತ್ತು, ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು. ಅವರಿಗೆ S ರಮೇಶ್ ಅಂತ ಹೇಳಿ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು, ಮಿನಿಸ್ಟರ್ ಆಗಿದ್ದರು, ಓಕೆ. ಆಯ್ತಾ. ಅವರಿಗೆ ಸ್ಲಮ್ ರಮೇಶ್ ಅಂತಲೂ ಹೆಸರಿತ್ತು. ಅವರು
ಅವರಲ್ಲಿ ರೌಡಿಗಳ ಪಡೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆ ಅಲ್ಲಿ ಮಾಬು ಕ್ರಿಯೇಟ್ ಆಗ್ಲಿಕ್ಕೆ ಆರಂಭವಾಯಿತು. ಯಾಕಂದ್ರೆ JDS ಜನತಾದಳ ಬಾರಿ ಸ್ಟ್ರಾಂಗ್ ಇತ್ತು. JDS ಅಲ್ಲ, ಜನತಾದಳ JD ಬಾರಿ ಸ್ಟ್ರಾಂಗ್ ಇತ್ತು ದೇವೇಗೌಡರ ಅಲ್ಲಿ. ಮತ್ತೆ ಒಕ್ಕಲಿಗರ ಬೆಲ್ಟ್ ಏರಿಯಾ ಅಲ್ಲಿ ಮಾಬ್ ಕ್ರಿಯೇಟ್ ಆಗ್ತದೆ ಅಂತ ಆಗುವಾಗ IG ಸ್ವತಃ ಇದ್ರು. ಅವರಿಗಾಯ್ತು ಇದು ಜಾಸ್ತಿ ಆಗುತ್ತೆ, ಗಲಾಟೆ ಆಗ್ಬೋದು, ಮಧ್ಯಾಹ್ನ ವೇಳೆಗೆ ಗೊತ್ತಾಯ್ತು. ಆಗ ಅವರು ಮಿನಿಸ್ಟ್ರಿಗೆ ಹೇಳಿದರು, ಸರ್ ನೀವು ಹೊರಡಿ, ಮಾಬು ಕ್ರಿಯೇಟ್ ಆಗುವ ಎಲ್ಲ ಸೂಚನೆಗಳು ಇದೆ, ನೀವು ಹೊರಡಿ, ನೀವು ಇದ್ರೆ ನಮಗೆ ಮಾಬ್ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಏನ್ರಿ ಹಾಗೆ ಹೇಳಿ ಮಾತಾಡ್ತೀರಿ, ಕಂಟ್ರೋಲ್ ಮಾಡಬೇಕಪ್ಪ, ಮತ್ತೆ ನೀವು ಇರೋದು ಯಾಕೆ, ನಿಮಗೆ ನಾವು ಸಂಬಳ ಕೊಡೋದು ಯಾಕೆ, ಈ ರೀತಿಯ ಮಾತನ್ನು ಎಸ್ ರಮೇಶ್ IG-ಗೆ ಹೇಳಿದರು. ಆಯ್ತಾ, ಅಷ್ಟೊತ್ತಿಗೆ IG ಹಿಂಬದಿಯಲ್ಲಿ ಒಬ್ರು ಇನ್ಸ್ಪೆಕ್ಟರ್ ನಿಂತಿದ್ರು. IG ಮಾತಾಡುವಾಗ ಅವರ ಆಧೀನ ಅಧಿಕಾರಿಗಳು ಯಾರು ಮಾತಾಡೋದಿಲ್ಲ, ಆಧೀನ ಅಧಿಕಾರಿಗಳು ಮಾತನಾಡೋದಿಲ್ಲ. ಅವರು ಅವರು IG-ಗೆ ಇವರು ಈ ರೀತಿ ಮಾತಾಡ್ತಾರಂತ ಹೋಗುವಾಗ ಅವರು ಒಂದು ಪೊಲೀಸ್ ಅಧಿಕಾರಿ, ಅವರದೇ IG ಅಲ್ವಾ, ಅವ್ರಿಗೆ ಆ ರೀತಿಯಾಗಿ ಸಾರ್ವಜನಿಕವಾಗಿ ಅವೆಲ್ಲ ಮಾಡ್ತಾರಂತ ಆಗುವಾಗ ಅವ್ರು ಹೇಳಿ, ರಮೇಶ್ ಹೋಗ್ತೇ ಇಲ್ವ ಅಂದ್ರು ಮಿನಿಸ್ಟ್ರಿಗೆ. ಅದು ಇನ್ಸ್ಪೆಕ್ಟರ್ ಹೇಳಿದ ಮಾತು, ರಮೇಶ್ ಹೋಗ್ತೇ ಇಲ್ವ ಅಂತ ಹೇಳಿ. ರಮೇಶ್ ಈಗ ನೋಡಿದ್ದವರನ್ನು ನೇರ ಕಾರ್ ಹತ್ತಿದ್ದೆ, ಸೀದಾ ಬಂದು IB-ಯಲ್ಲಿ ಕೂತ್ಕೊಂಡು. ಹಾಗಾದ್ರೆ IG-ಗೆ ಇಲ್ಲದ ಮರ್ಯಾದೆ ಇನ್ಸ್ಪೆಕ್ಟರ್ಗೆ ಹೇಗೆ ಸಿಕ್ಕಿದ್ದು? ಅದೇ ಹೇಗೆ ಸಿಕ್ತು? ಅದೇ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗದೆ ಇದೇ ರಮೇಶ್ ಅನ್ನು ಒಂದು ಕೇಸಲ್ಲಿ ಒಳಗೆ ಹಾಕಿ ಹೊಡೆದು ಬಡ್ದು ಮೆತ್ತಗೆ ಮಾಡಿ ಆತರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದವರಂತೆ. ಆ ರೀತಿ ಮತ್ತೆ ಅವತ್ತೇ ಸಂಜೆ ಫೈರಿಂಗ್ ಆಯ್ತು, ಒಬ್ಬ ಗಂಗಯ್ಯ ಅಂತ ಹೇಳಿ ಒಬ್ಬ ಡೆತ್ ಆದ, ಇದೆಲ್ಲ ಆಯ್ತು, ಅದು ಪ್ರಶ್ನೆ ಬೇರೆ. ರಮೇಶನ ಮೇಲೆ ಕೇಸ್ ರಿಜಿಸ್ಟರ್ ಆಯ್ತು, ರಮೇಶನ ಮೇಲೆ 302 ಕೇಸ್ ರಿಜಿಸ್ಟರ್ ಆಯ್ತು, ಪೊಲೀಸರು ಅರೆಸ್ಟ್ ಮಾಡ್ಲಿಲ್ಲ, ಮತ್ತೆ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ರು. ಅದರ ಕತೆ ಹೇಳುವುದಾದ್ರೆ ಇನ್ನೊಂದು ಕತೆ ಇದೆ, ಇನ್ನೊಂದು ಎಪಿಸೋಡ್ ಬೇಕು, ಅಂತ ಕತೆಗಳಿವೆ. ನಿಮ್ಗೆ ಅಂತಹ ಸಂದರ್ಭಗಳು ಬರ್ತವೆ. ಅಧಿಕಾರಾರೂಢ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅದಕ್ಕೆ ಸರಿಯಾಗಿ ಅವರ ಅಧೀನ ಅಧಿಕಾರಿಗಳು ಇರ್ತಾರೆ. ಈಗ ಕಮಿಷನರ್ ಸಹ ಅದಕ್ಕಿಂತ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿನ ಉಸ್ತುವಾರಿ ಸಚಿವರು ಏನು ಹೇಳಿದ್ರು, ಸ್ಪೀಕರ್ ಖಾದರ್ ಸಾಹೇಬರು ಏನು ಹೇಳಿದ್ರು, ಇದೆಲ್ಲ ಪ್ರಶ್ನೆಗಳು ಬರ್ತವೆ ಹೊರತು ವೇದವ್ಯಾಸ ಕಾಮತ ಏನು ಬೊಬ್ಬ ಹೊಡೆದ್ರು, ಉಮಾನಾಥ ಕೋಟ್ಯಾನ್ ಏನು ಹೇಳಿದ್ರು, ಇದು ಬರುವುದಿಲ್ಲ ವಿಷಯ. ಭರಶೆಟ್ಟಿ ಏನು ಹೇಳಿದ್ರು, ಈ ವಿಚಾರ ಪೊಲೀಸ್ ಇಲಾಖೆಗೆ ಬರುವುದಿಲ್ಲ. ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಮ್ದು ತನಿಖೆ ಅಂತ. ಆದರೆ ಈ ಪ್ರಕರಣವನ್ನ ಸುಹಾಸ್ ಶೆಟ್ಟಿಯ ಹೆತ್ತವರು ಹೈಕೋರ್ಟಿನ ಮೆಟ್ಟಿಲಿಗೆ ಕೊಂಡೋಗ್ತಾರೆ. ಹೈಕೋರ್ಟ್ ಇದನ್ನು ಒಂದು CBI ತನಿಖೆ ಕೊಡ್ತದೆ, ಇಲ್ಲ ಇದ್ರೆ NIA ತನಿಖೆ ಕೊಡ್ತದೆ. ಇವರು NIA ತನಿಖೆ ಕೇಳಿದ್ರೆ NIA ತನಿಖೆಗೆ ಹೈಕೋರ್ಟ್ ಆದೇಶ ಮಾಡಿದರೆ NIA-ನವರು ಬಂದೇ ಬರ್ತಾರೆ. ಸರ್ಕಾರದ ಅನುಮತಿಯ ಅಗತ್ಯ ಇಲ್ಲ. ನಿಮಗೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೇಸಲ್ಲಿ CBI-ನವರು ತನಿಖೆ ಮಾಡಿದ್ದು, CBI-ನವರು ಬಂದು ತನಿಖೆ ಮಾಡಿದ್ದು, ವಿನಯ ಕುಲಕರ್ಣಿಯನ್ನು ತೆಗೆದು ಜೈಲಿಗೆ ಹಾಕಿದ್ದು ಎಲ್ಲ BJP ಸರ್ಕಾರ ಅದಕ್ಕೆ CBI-ಗೆ ಕೊಟ್ಟಿದ್ರಿಂದ. ಇಲ್ಲಾಂದ್ರೆ ಆಲ್ರೆಡಿ ಆ ಕೇಸ್ ಮುಗಿದಿತ್ತು. ಯೋಗೇಶ್ ಗೌಡ ಕೇಸಲ್ಲಿ ಆರೋಪಿಗಳು 8 ಮಂದಿ ಆರೋಪಿಗಳು ಸರೆಂಡರ್ ಆಗಿದ್ರು. 8 ಮಂದಿ ಆರೋಪಿಗಳು ಸರೆಂಡರ್ ಆಗಿದ್ದರು. ಅಷ್ಟು ಆರೋಪಿಗಳನ್ನು ಪೊಲೀಸರು ನಾವು ಬಂಧಿಸಿದ್ದೇವೆ ಅಂತ ಹೇಳಿದ್ರು, ಜೈಲಿಗೆ ಕಳಿಸಿದ್ರು. ಅವರಿಗೆ ಜಾಮೀನು ಆಗಿತ್ತು. ಮುತ್ತಗಿ ಅವರು ಇವರೆಲ್ಲ ವಿನಯ ಕುಲಕರ್ಣಿ ಏನೇನು ಮಾಡಲಿಲ್ಲ. ಆದ್ರೆ ಯೋಗೇಶ್ ಗೌಡನ ಅಣ್ಣ ಸರ್ಕಾರದ ಮೇಲೆ ಒತ್ತಡ, BJP ಸರ್ಕಾರ ಬಂದಾಗ BJP ಸರ್ಕಾರದ ಮೇಲೆ ಒತ್ತಡ ಹೇಳಿದ್ರಿಂದ BJP ಸರ್ಕಾರ ಅದನ್ನು CBI ಕೊಟ್ಟಿತ್ತು. CBI-ನವರು ತನಿಖೆ ಮಾಡಿ ಆ ಪ್ರಕರಣದ ಒರಿಜಿನಲ್ ಆರೋಪಿಗಳು ಯಾರು, ಸರೆಂಡರ್ ಆಗಿದ್ದ ಆರೋಪಿಗಳಲ್ಲ. ಆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿಗಳು ಬೇರೆ ಇದ್ರು. ಆರೋಪಿಗಳನ್ನ ಇಟ್ಕೊಂಡು ಬಂತು, ಅವರಿಗೆ ಎಷ್ಟಕ್ಕೆ ಡೀಲ್ ಆಗಿದೆ ಅದನ್ನು ತನಿಖೆ ಮಾಡಿತ್ತು. ಆ ತನಿಖೆಯಲ್ಲಿ
ಇವರು ಯಾರು ಇನ್ಸ್ಪೆಕ್ಟ್ರು, ACP, ಕಮಿಷನರು ಎಲ್ಲರೂ ಸಿಕ್ಕಾಕೊಂಡ್ರು. ಆಯ್ತಾ, ACP ಇನ್ಸ್ಪೆಕ್ಟ್ರು ಎಲ್ಲೋ ತಲೆ ತಪ್ಪಿಸ್ಕೊಂಡು ಹೋದ್ರು. ಇನ್ಸ್ಪೆಕ್ಟರ್ ಮೇಲೆ ಚಾರ್ಜ್ ಆಯ್ತು ಆ ಕೇಸಲ್ಲಿ. ಆಯ್ತಾ, ಈ 8 ಮಂದಿ ಆರೋಪಿಗಳಾದ್ರು. ಅಲ್ಲಿ ಮೊದಲು ಜೈಲಿಗೆ ಹೋಗಿ ಹೊರಗೆ ಬಂದ ಅವರು ಆರೋಪಿಗಳಾದ್ರು. ವಿನಯ ಕುಲಕರ್ಣಿ ಸೇರಿಕೊಂಡ, ಅವನನ್ನು ಜೈಲಿಗೆ ಕಳಿಸಿದ್ರು. ಇದು CBI ತನಿಖೆ. CBIನವರು ತನಿಖೆ ಅಂದ್ರೆ ಆ ರೀತಿ. ಇದೇ ಕೇಸಿನಲ್ಲಿ ಇದೇ 8 ಮಂದಿ ಅಲ್ಲದೆ ಬೇರೆ ಯಾರಾದರೂ ಆರೋಪಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಅವರನ್ನು ಬಚಾವ್ ಮಾಡುವ ಪ್ರಯತ್ನದಲ್ಲಿ ಈ 5 ಮಂದಿಯ ಬದಲು ಅವರನ್ನು ಬಚಾವ್ ಮಾಡುವ ಬೇರೆಯವರನ್ನು ಸೇರಿಸಿದ್ದಾರೆ. ಇದು ತನಿಖೆ ಆಗತ್ತೆ. CBIಗೆ ಬಂದ್ರೆ, NIAಗೆ ಬಂದರೂ ತನಿಖೆ ಆಗತ್ತೆ. ಆದರೆ ಪೊಲೀಸರ ತನಿಖೆ ಮಾಡೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಮರ್ಡರ್ ಕೇಸ್ ಆದ ಕೂಡಲೇ ಪ್ಲ್ಯಾಂಡ್ ಮರ್ಡರ್ ಮಾಡೋದಾದ್ರೆ, ಅನ್ಎಕ್ಸ್ಪೆಕ್ಟೆಡ್ ಮರ್ಡರ್ ಆಗುವುದಕ್ಕೂ ಒಂದು ಯೋಜನೆ ರೂಪಿಸಿ ಮರ್ಡರ್ ಮಾಡೋದಕ್ಕೂ ವ್ಯತ್ಯಾಸಗಳಿವೆ. ಆಗ ಅಲ್ಲಿಗೆ ಪ್ಲಾನ್ ಮಾಡುವುದೇ ನೀವು ಸುರಿಗೆ ಎಸ್ಕೇಪ್ ಪ್ಲಾನ್ ಹೇಗೆ ಅಂತ ಹೇಳಿ, ಆ ಕೇಸಿನಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಹೇಳಿ ಆ ಪ್ಲಾನ್ ಮಾಡಿ ಒಬ್ಬ ಆರೋಪಿಗಳನ್ನ ಸೆಟ್ ಮಾಡುವುದು, ತಪ್ಪಿಸಿಕೊಳ್ಳುವುದು ಇಂಥದ್ದು. ನಿಮಗೆ ಇದು ದರ್ಶನ್ ಕೇಸು ಗೊತ್ತಿದೆ. ಅದರಲ್ಲಿ ಸಹ ಅಷ್ಟೇ, ಅವನು ಕೊಂದಾಗಿದೆ. ಆಗ ಅವರು 4 ಮಂದಿಯನ್ನು ರೆಡಿ ಮಾಡಿ ಕೊಂಡೋಗಿ ಪೊಲೀಸ್ ಸ್ಟೇಷನ್ ಮೊದಲಿಗೆ ಆ ರೀತಿ ಮಾಡಿದ್ರು. ಪೊಲೀಸರಿಗೆ ಯಾವಾಗ ಸಂಶಯ ಬಂತ, ಅದು ಇನ್ವೆಸ್ಟಿಗೇಷನ್ ಆಯ್ತು. ಅದರಿಂದ ದರ್ಶನ್ ಸೇರಿ ಎಲ್ಲರೂ ಸಿಕ್ಕಾಕೊಂಡ್ರು. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಸೆಟ್ ಮಾಡುವವರು ಏನು ಮಾಡ್ತಾರೆ, ಕೇಸು ಸೆಟ್ ಮಾಡುವುದು ಅಂತ ಹೇಳ್ತೇವೆ. ಅಂಥವ್ರು ಏನು ಮಾಡ್ತಾರೆ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅದಕ್ಕೊಂದು ಡೀಲ್ ಕುದುರಿಸಿರ್ತಾರೆ. ನಾವಿಷ್ಟು ಕೊಡ್ತೇವೆ ನಿಮಗೆ, ವೆಪನ್ ಕೊಡ್ತೇವೆ, ವೆಹಿಕಲ್ ಕೊಡ್ತೇವೆ, ಜನ ಕೊಡ್ತೇವೆ ಅಂತ ಹೇಳಿ. ಪೊಲೀಸರಿಗೂ ಅಷ್ಟೇ ಬೇಕಿರೋದು. ಅಷ್ಟೊಂದು ಆಯ್ತು ಕರ್ಕೊಂಡು ಬನ್ನಿ ಅಂತ ಹೇಳಿ ಅವರು ಒಂದು ಸೆಟ್ ಮಾಡ್ತಾರೆ. ಆ ರೀತಿ ಮಾತನಾಡದೆ ಈ ರೀತಿ ಮಾಡಿದ್ದಾರೆ. ಅತಿ ಬುದ್ಧಿವಂತಿಕೆ ಮಾಡುವುದು ಅಂತ ಹೇಳುದು ನಾವು ಅದನ್ನು. ಆ ರೀತಿ ಮಾಡಿದರೆ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾರೆ. ಅದರಿಂದ ಆಗಿರೋದು. ಇಲ್ಲದ್ರೆ ದರ್ಶನ ಕೇಸು ಏನೂ ಇರಲಿಲ್ಲ. ಯಾರೋ ಒಬ್ಬ ತಲೆಮಾಸಿದ ಇನ್ಸ್ಪೆಕ್ಟರ್ ಆಗಿದ್ರೆ 4 ಮಂದಿ ಬಂದ್ರು, ಸಾರು ಕೊಟ್ಟು ಬಿಟ್ಟು ಕಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ACP ಎಂಟ್ರಿ ಆದಾಗ, DCP ಎಂಟ್ರಿ ಆದಾಗ, ಕಮಿಷನರ್ ಎಂಟ್ರಿ ಆದಾಗ ಅಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಬರ್ತದೆ. ಅದರ ನಂತರದ ತನಿಖೆ ಬೇರೆ, ಅದರ ಪ್ರಾಥಮಿಕ ತನಿಖೆಯಲ್ಲಿ. ಈಗ ಸೋಶೆಟ್ಟಿ ಕೇಸಲ್ಲೂ ಸಹ ಆವತ್ತೇ ರಾತ್ರಿ ಗೊತ್ತಾಗಿತ್ತು ಸವಾನಿದ ಹೆಸರು. ಪೊಲೀಸರಿಗೆ ಅವತ್ತೇ ರಾತ್ರಿ ಗೊತ್ತಾಯ್ತು ಸವಾನ್ ಗ್ಯಾಂಗ್ ಅಂತ ಹೇಳಿ. ಮರುದಿವಸ ಅವರು ಅಷ್ಟು ಮಂದಿಯನ್ನು ಹಿಡಿದ್ರು. ಹಿಡಿದಾಗ ಅವರನ್ನು ಒಂದು ಕಡೆ ಕೂರಿಸಿ ಸೆಟ್ ಮಾಡಿಯೇ ಕೊಟ್ಟಿರುವುದು ಪೊಲೀಸರಿಗೆ. ಪೊಲೀಸರಿಗೆ ಮಾಹಿತಿ ಕೊಟ್ಟು ಇಂಥವ್ರನ್ನು ಇಂತಲ್ಲಿ ಕೂರಿಸ್ತೇವೆ, ನೀವು ಹೋಗಿ ಕರ್ಕೊಂಡು ಬನ್ನಿ ಅಂತಲೇ ಹೇಳಿದ್ದು. ಅದರ ನಂತರ ಪೊಲೀಸರು ಕರ್ಕೊಂಡು ಬಂದದ್ದು, ಬೇರೆ ಬೇರೆ ಅಧಿಕಾರಿಗಳು ಅವರನ್ನು ಇಂಟ್ರೋಗೇಷನ್ ಮಾಡಿದ್ದು ಅವರೇ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡದ್ದು. ಇದರಲ್ಲಿ ಎಕ್ಯೂಸ್ಡ್ಗಳು ಬದಲಾಗಿಲ್ಲ. ಎಕ್ಯೂಸ್ಡ್ಗಳು ಒರಿಜಿನಲ್ ಎಕ್ಯೂಸ್ಡ್ಗಳೇ. ಇಂಥ ಸಂದರ್ಭದಲ್ಲಿ ಪೊಲೀಸರು ಎಕ್ಯೂಸ್ಡ್ಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಒಪ್ಪುವುದಿಲ್ಲ. ಇದು ಒರಿಜಿನಲ್ ಅಕ್ಯೂಸ್ಡ್ಗಳೇ. ಆದರೆ ಅವರ ತನಿಖೆ ಸ್ಟ್ರಕ್ ಆಗ್ತದೆ, ಎಷ್ಟು ಬೇಕೋ ಅಷ್ಟಕ್ಕೆ ನಿಲ್ತದೆ, ಅದಕ್ಕಿಂತ ಮುಂದಕ್ಕೆ ಹೋಗೋದಿಲ್ಲ. ಈಗ ಮುಂದಕ್ಕೆ ಹೋದರೆ ಅವರ ಇನ್ನೊಂದು ಪ್ಲಾನ್ ಏನಿದೆ ಅಂತ ಗೊತ್ತಾಗುತ್ತೆ. ಈಗ ಪ್ರಶಾಂತ್ ಪೂಜಾರಿ ಹತ್ಯೆಯಲ್ಲಿ ಪಾಲ್ಗೊಂಡವರು ಇದರಲ್ಲಿ ಕೈ ಜೋಡಿಸಿದಾರಂತಾದ್ರೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಆಗುತ್ತೆ. ಅದಕ್ಕೆ ಬೇಕಾಗಿ ಇದನ್ನು ನೀವು UAP ಅಡಿಯಲ್ಲಿ ಕೇಸು ದಾಖಲು ಮಾಡ್ಕೊಳ್ಳೋದು. UAP ಅಡಿಯಲ್ಲಿ ಕೇಸು ದಾಖಲು ಮಾಡ್ಕೊಳ್ಬೇಕಾದ್ರೆ NIA ಬರ್ತದೆ ಆಟೋಮೆಟಿಕಲಿ. UAP ಅಡಿಯಲ್ಲಿ ಇವರೇ FIR ಮಾಡಿದ್ರೆ ಮೊನ್ನೆ ಸೈಟ್ NIA ಬರ್ತಾ ಇತ್ತು. ಇವರೇ ತನಿಖೆ ಮಾಡ್ಬೇಕಂತ ಏನಿಲ್ಲ, NIA ಬರ್ತಾ ಇತ್ತು. ಮತ್ತೆ ಆ ರೀತಿ ಮಾಡ್ಬೇಕಿತ್ತು. ಇಲ್ಲಾಂದ್ರೆ ಇದು CODಗೆ ಹೋದ್ರೆ ಇದೇ ಪೊಲೀಸ್ ವ್ಯವಸ್ಥೆ, ಇದೇ ಪೊಲೀಸ್ ವ್ಯವಸ್ಥೆ. ಆಯ್ತಾ, ಇವರೊಂದು ಆರಾಮಾಗ್ತಾರೆ. ನಮ್ಮದಿಲ್ಲಪ್ಪ ತನಿಖೆ, ಅದೇನು COD ಮಾಡ್ತಾರೆ. COD ಅಷ್ಟೇ ಮಾಡೋದು, ಅದರಲ್ಲಿ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಯಾಕಂದ್ರೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಅಲ್ಲಿ ಇರುವಂತಹ ಅಧಿಕಾರಿಗಳು ಅಲ್ಲಿ ಎಲಿಗೇಷನ್ ಆಗಿ ಜನರಿಂದ ತಿರಸ್ಕೃತವಾದವರು ಅಂಥವರನ್ನು ಕೊಂಡೋಗಿ CODಗೆ ಹಾಕುವುದು. ಇಲ್ಲದ್ರೆ ರಾಜಕೀಯವಾಗಿ ಬಲ ಇಲ್ಲದವರು, ಮೇಲಿನ ಅಧಿಕಾರಿಗಳನ್ನು ಸರಿಯಾಗಿ ನೋಡಿಕೊಳ್ಳದವರು, ಸರ್ಕಾರಿ ಮಟ್ಟದಲ್ಲಿ ಸರಿಯಾಗಿ ವ್ಯವಹರಿಸಲಿಕ್ಕೆ ಗೊತ್ತಿಲ್ಲದವರು
ಮಾತ್ರ ಅಲ್ಲಿ ಸಿಒಡಿ ಅಲ್ಲಿ ಇರೋದು ಇವರೇ ಓಕೆ. ಈ ಇಲಾಖೆಯಲ್ಲಿ ಇದ್ದವರೇ ಇರೋದು. ಬೇರೆ ಹೊಸ ಟ್ರೈನಿಂಗ್ ಏನಿಲ್ಲ ಅವರಿಗೆ. ಅವರಿಗೆ ಇದೇ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿಯೇ ಟ್ರೈನಿಂಗ್ ಆಗಿಯೇ ಹೋದವರು ಇರೋದು. ಓಕೆ. ಆದರೆ CBI ನಲ್ಲಿ ಆಗಲಿ NIA ಆಗಲಿ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳಿರ್ತಾರೆ. ಅವರು ಬೇರೆ ಬೇರೆ ರೀತಿಯಲ್ಲಿ ತನಿಖೆ ನೋಡೋದು. ಮತ್ತೆ 10 ಹಲವು ಪ್ರಕರಣಗಳನ್ನು ತನಿಖೆ ಮಾಡಿದ ಅನುಭವ ಇರ್ತದೆ ಅವರಿಗೆ. ಒಬ್ಬ ಆರೋಪಿಯನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಅವರಿಗೆ ಇವನ ಹಿಂದೆ ಏನೆಲ್ಲ ಇರ್ಬೋದು ಅಂತ. ಅಂತ ಬುದ್ಧಿವಂತರ ಅಧಿಕಾರಿಗಳಿದ್ದಾರೆ. ಅಂತ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಅಂತವ್ರನ್ನ ಮಾತ್ರ ಮೂಲೆಗೆ ಹಾಕಿದ್ದಾರೆ ಅಷ್ಟೇ. ಓಕೆ. ಇವಾಗ ನಮ್ಮ ಕಟ್ಟ ಕಡೆಯದಾಗಿ ಈ ಕೇಸ್ NIA ಮೆಟ್ಟಿಲು ಹತ್ತುತ್ತಾ? ಖಂಡಿತ ಹತ್ತುತ್ತೆ. ಖಂಡಿತ ಹತ್ತದೆ. ಈಗ ಸಂತ್ರಸ್ತ ಫ್ಯಾಮಿಲಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸೇರಿಕೊಂಡು ಇದನ್ನು ಕೊಂಡೋಗಿ ರಾಜ್ಯಪಾಲರ ಅಂಗಳಕ್ಕೆ ಮುಟ್ಟಿಸಿದ್ದು ಅದಕ್ಕೆ. ಯಾಕಂತ ಹೇಳಿದ್ರೆ ಇನ್ನೊಂದು 2 ದಿವಸದಲ್ಲಿ ಹೈಕೋರ್ಟಿನ ವೆಕೇಶನ್ ಪೀರಿಯಡ್ ಮುಗಿಯುವ ಒಳಗೆ ಇಂಥದ್ದೊಂದು ಅಪ್ಲಿಕೇಶನ್ ಅನ್ನು ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಮೂಲಕ ಸಲ್ಲಿಸ್ತಾರೆ ಅವರ ಫ್ಯಾಮಿಲಿ. ಯಾಕಂತ ಹೇಳಿದ್ರೆ ಯಾವುದೇ ಕೋರ್ಟು ಸಂತ್ರಸ್ತ ಫ್ಯಾಮಿಲಿ ಸಲ್ಲಿಸಿದಂತ ಅರ್ಜಿಯನ್ನು ಇಗ್ನೋರ್ ಮಾಡೋದಿಲ್ಲ, ತಳ್ಳಿ ಹಾಕೋದಿಲ್ಲ. ಯಾಕಂದ್ರೆ ಆ ಫ್ಯಾಮಿಲಿಗೆ ನಾವು ಅನ್ಯಾಯ ಮಾಡಿದಾಗ ಆಗ್ತದಂತೆ. ಅದರಿಂದಾಗಿ ಅವರನ್ನು ಆಗ ಅವರು ಅದನ್ನು ವಿಚಾರಣೆಗೆ ಸ್ವೀಕಾರ ಮಾಡ್ತಾರೆ. ಆರ್ಗ್ಯುಮೆಂಟ್ ಆಗತ್ತೆ. ಆಗ ಹೈಕೋರ್ಟ್ ಕೇಳ್ತದೆ ನೀವು ಇದನ್ನು ಸರ್ಕಾರಕ್ಕೆ ಕೇಳಬೇಕಿತ್ತು ಅಂತ. ಈ ಬೇಡಿಕೆಯನ್ನು ನೀವು ಸರ್ಕಾರದ ಮುಂದೆ ಇಡಬೇಕು, ನನ್ನ ಮುಂದೆ ಇಡುವುದಲ್ಲ. ನೀವು ಸರ್ಕಾರದ ಮುಂದೆ ಸ್ವಾಮಿ, ನಾವು ಸರ್ಕಾರದ ಸಾಂವಿಧಾನಿಕ ಪೀಠದಲ್ಲಿರುವಂತಹ ರಾಜ್ಯಪಾಲರ ಮುಂದೆ ಇಟ್ಟಿದ್ದೇವೆ. ಇದು ರಾಜ್ಯಪಾಲರಿಗೆ ಕೊಟ್ಟಿರುವಂತಹ ಮನವಿ, ಇದು ಸ್ವೀಕೃತಿ ಅವ್ರು ತಗೊಂಡಿದ್ದಾರೆ. ಇಲ್ಲಿಯವರೆಗೆ ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ. ಆದ್ದರಿಂದ ನಾವು ಅನಿವಾರ್ಯವಾಗಿ ನಿಮ್ಮಲ್ಲಿಗೆ ಬಂದಿದ್ದೇವೆ, ನೀವು ಇದಕ್ಕೆ ಡೈರೆಕ್ಷನ್ ಕೊಡಬೇಕು. ಇಲ್ಲದಿದ್ರೆ ನೀವು ನೇರವಾಗಿ ಒಂದು ಅರ್ಜಿಯನ್ನು ಒಂದು ವಿಎಗೆ ಕೊಡುವ ಅರ್ಜಿಯನ್ನು ಕೊಂಡೋಗಿ DC ಗೆ ಕೊಟ್ರೆ DC ಹೇಳ್ತಾರೆ ನೀನು ವಿಎಗೆ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ. ಕೊಂಡೋಗಿ ವಿಎಗೆ ಕೊಡು, ವಿಎ ಮಾಡದಿದ್ರೆ ನನ್ನಲ್ಲಿಗೆ ಬಾ. ಅದೇ ರೀತಿ ಹೈಕೋರ್ಟ್ ಸಹ ಕೇಳ್ತದೆ ನೀವು ಸರ್ಕಾರಕ್ಕೆ ಕೊಡಬೇಕು, ಇದು ಸರ್ಕಾರ ಮಾಡಬೇಕಾದ ಕೆಲಸ. ನಿಮಗೆ ತನಿಖೆಯಲ್ಲಿ ವಿಶ್ವಾಸ ಇಲ್ಲ ಅಂತಾದ್ರೆ, ಪೊಲೀಸರು ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂತಾದ್ರೆ, ನೀವು ಬೇರೆ ತನಿಖಾ ಏಜೆನ್ಸಿಯನ್ನು ಕೇಳುವಂತ ಹಕ್ಕಿದೆ ನಿಮ್ಗೆ ಸಂತ್ರಸ್ತ ಫ್ಯಾಮಿಲಿಯಾಗಿ. ಅದರಿಂದ ನೀವು ಕೇಳಬೇಕು. ಆದ್ರೆ ನೀವು ಸರ್ಕಾರವನ್ನು ಕೇಳಬೇಕು. ಅದಕ್ಕೆ ಇವರು ಇದನ್ನು ಕೊಂಡೋಗಿ ಕೊಡ್ತಾರೆ. ನಾವು ರಾಜ್ಯಪಾಲರಿಗೆ ಕೊಟ್ಟಿದ್ದೇವೆ, ಅದರ ಒಂದು ಪ್ರತಿಯನ್ನು ಸರ್ಕಾರಕ್ಕೂ ಕಳಿಸಿದ್ದೇವೆ. ರಾಜ್ಯಪಾಲರು ಸರ್ಕಾರಕ್ಕೆ ಒಂದು ಎಂಡೋಸ್ಮೆಂಟ್ ಕೊಟ್ಟಿರ್ತಾರೆ, ಅವರೊಂದು ಎಂಡೋಸ್ಮೆಂಟ್ ಕೊಟ್ಟಿರ್ತಾರೆ, ಅದು ನಮ್ಮ ಹತ್ರ ಇದೆ, ಅದನ್ನು ಕೊಡ್ತಾರೆ. ಆಗ ಸರ್ಕಾರವನ್ನು ಕೇಳ್ತದೆ ಹೈಕೋರ್ಟು ಯಾಕೆ ಕೊಡ್ಲಿಲ್ಲ ಅಂತ. ನೀವು ಕೊಡ್ಬೋದಲ್ವಾ, ಕೊಡ್ಲಿಲ್ವಾ ಯಾಕೆ? ಆಗ ಅವರು ಎಕ್ಸ್ಪ್ಲೇನ್ ಕೊಡ್ಬೇಕು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ಅದು ಹೈಕೋರ್ಟ್ ಅನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ತನಿಖೆ ಮಾಡಿದ್ದೇವೆ, ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ, ಆರೋಪಿಗಳನ್ನ ಬಂಧಿಸಿದ್ದೇವೆ ಅಂತ ಹೇಳಿ. ಆದರೆ ಇಲ್ಲಿ ಸಂಶಯ ಇದೆ ಅಲ್ಲ, ಈ ಸಂಶಯ ನಿವಾರಣೆಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಬೇಡ, ನೀವು ತನಿಖೆಯನ್ನು ನಾವೇ ಕೊಡ್ತೇವೆ ಅಂತ ಹೇಳಿ ನೇರವಾಗಿ ಹೈಕೋರ್ಟ್ NIAಗೆ ಒಪ್ಪಿಸ್ತದೆ. ಹೈಕೋರ್ಟ್ ಆರ್ಡರ್ ಅನ್ನು NIA ಪಾಲಿಸ್ತದೆ. ಅದಕ್ಕೆ ಸರ್ಕಾರಿ ಆದೇಶ ಬೇಡ, ಹೈಕೋರ್ಟ್ ಆದೇಶ ಮಾಡಿದ್ರೆ ಅದಕ್ಕೆ ಸರ್ಕಾರಿ ಆದೇಶ ಬೇಡ. ಇಲ್ಲ ಇದ್ರೆ NIA ಕೊಡ್ಬೇಕು ಅಂತಂದ್ರೆ ಹೈಕೋರ್ಟ್ ಆದೇಶ ಮಾಡದೇ ಇದ್ರೆ ಇಂತಹ ಸಂದರ್ಭದಲ್ಲಿ ನೇರವಾಗಿ ಸರ್ಕಾರ ಆದೇಶ ಮಾಡಬೇಕು, NIA ಬರ್ತದೆ. ಇಲ್ಲ ಹೈಕೋರ್ಟ್ ಅಂತ ಹೈಕೋರ್ಟ್ ಆದೇಶದ ಮೇಲೆ NIA ಬರುತ್ತೆ. ಅವರೇ ಸಪ್ರೇಟ್ ಆಗಿ ಈ ಫೈಲ್ ಅನ್ನು ತಗೊಳ್ತಾರೆ. ಹೈಕೋರ್ಟ್ ಆದೇಶದಲ್ಲಿ ಹೀಗೆ ಇದೆ ಅಂತ ಹೇಳಿ ಅವರು ಟೇಕ್ ಓವರ್ ಮಾಡ್ತಾರೆ. ಅವರ ಕೋರ್ಟಲ್ಲಿ ಒಂದು FIR ದಾಖಲು ಮಾಡ್ತಾರೆ. ಅದ ನಂತರ ತನಿಖೆ ಆರಂಭಿಸ್ತದೆ. ಯಾಕಂತೇಳಿ FIR ದಾಖಲು ಮಾಡದೆ ಯಾವುದೇ ಕೇಸನ್ನು ತನಿಖೆ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ. FIR ಗಿವ್ಸ್ ಆಲ್ ಪವರ್ಸ್ ಟು IO ಅಂತ ಹೇಳ್ತದೆ CRPCಯಲ್ಲಿ. ಆದ್ರಿಂದಾಗಿ FIR ದಾಖಲು ಮಾಡ್ತಾರೆ, ಅದ ನಂತರ ತನಿಖೆ ಮಾಡ್ತಾರೆ. ತನಿಖೆ ಮಾಡುವಾಗ ಈಗ ಪೊಲೀಸರು ಎಷ್ಟು ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಅವರು ಕಸ್ಟಡಿ ತಗೊಳ್ತಾರೆ. ಕಸ್ಟಡಿ ತಗೊಳ್ತಾರೆ. ಕಸ್ಟಡಿ ತಗೊಂಡು ಅವರದ್ದೇ ಶೈಲಿಯಲ್ಲಿ ವಿಚಾರಣೆ ನಡೀತದೆ. ಅದರ ನಂತರ ಅದರಲ್ಲಿ ಬೇರೆ 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 ಆಂಗಲ್ಗಳು ಏನಿದೆ, ಯಾರೆಲ್ಲ ಎಲ್ಲೆಲ್ಲಿ ಒಟ್ಟಿಗೆ ಸೇರಿದ್ದಾರೆ, ಯಾವ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ
ಇದನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಆದಾಗ ಒಂದೊಂದು ಅಪರಾಧಿಗಳು ಸೇರ್ಕೊಂಡು ಮತ್ತೊಂದು ಏನಂದ್ರೆ NIA ಅವರು FIR ದಾಖಲು ಮಾಡೋದು UAPA ಅಡಿಯಲ್ಲಿ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ NIA ಅವರು FIR ದಾಖಲು ಮಾಡ್ಕೊಳ್ಳೋದು. ಆದ್ದರಿಂದ ಅದಕ್ಕೆ ಬೇಲ್ ಅಪ್ಲಿಕೇಶನ್ ಹಾಕುವಂತ ಪ್ರಶ್ನೆ ಇರುವುದಿಲ್ಲ. ಅದರಿಂದಾಗಿ ಅವ್ರು ಚಾರ್ಜ್ ಶೀಟ್ ಹಾಕುವ ನಂತರವೇ ನೀವು ಅದಕ್ಕೆ UAPA ಅಪ್ಲೈ ಆಗ್ತದಾ ಇಲ್ವ ಅಂತ ನೋಡೋದು. ಬೇಲ್ ಅಪ್ಲಿಕೇಶನ್ ಹಾಕೋದು ಆ ಟೈಮಲ್ಲಿ, ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದಕ್ಕೆ UAPA ಅಪ್ಲೈ ಆಗ್ತದಾ ಇಲ್ವ ಅಂತ ಹೇಳಿ ನಿಮಗೆ ನೆನಪು ಇದೆಯಾ ಇಲ್ವ ಅಂತ ಗೊತ್ತಿಲ್ಲ. ಪಡೀಲಲ್ಲಿ ಹೋಮ್ ಸ್ಟೇ ಕೇಸ್ ಆದಾಗ UAPA ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಆ ಪ್ರಕರಣದಲ್ಲಿ ಒಳಗೊಂಡಂತಹ 34 ಮಂದಿ ಮತ್ತು ಪೊಲೀಸರ ಕೈಗೆ ಸಿಕ್ಕದಿದ್ದಂತಹ 10 ಮಂದಿ, ಅಷ್ಟೂ ಮಂದಿಯ ಮೇಲೆ UAPA ಆಕ್ಟ್ ಅನ್ನು ಬಿಟ್ಟು ಚಾರ್ಜ್ ಶೀಟ್ ಮಾಡಿದ್ದು. ಆದ್ರಿಂದಾಗಿ ಅದರಲ್ಲಿ ಅವರಿಗೆಲ್ಲರಿಗೂ 1 ವರ್ಷ 2 ತಿಂಗಳ ನಂತರ ಜಾಮೀನಾದದ್ದು. 1 ವರ್ಷ 2 ತಿಂಗಳ ನಂತರ 34 ಮಂದಿಗೆ ಜಾಮೀನಾದದ್ದು. ಆ ಕೇಸ್ ಕೋರ್ಟಲ್ಲಿ ಬಿಟ್ಟೋಯ್ತು. ಕೋರ್ಟಲ್ಲಿ ಆ ಕೇಸ್ ಬಿಟ್ಟೋಯ್ತು. ಅಂದ್ರೆ UAPA ಆಕ್ಟ್ ನಡಿಯಲ್ಲಿ ಕೇಸು ದಾಖಲಾದ್ರೆ ಏನಾಗುತ್ತೆ ಎನ್ನುವುದು ನಮ್ಗೆ ಪಡೀಲ್ ಹೋಮ್ ಸ್ಟೇ ಕೇಸಲ್ಲಿ ಗೊತ್ತಾಗಿದೆ. ತದನಂತರ ನಮ್ಗೆ ಪ್ರವೀಣ್ ನೆಟ್ಟಾರು ಕೇಸಲ್ಲೂ ಅನುಭವ ಆಗಿದೆ. ಯಾವ 3 ಮಂದಿ ಪೊಲೀಸರೇ ಆ ಕೇಸನ್ನು ತನಿಖೆ ನಡೆಸ್ತಾ ಇದ್ರೆ ಕೇವಲ 3 + 2 5 ಮಂದಿಯ ಮೇಲೆ ಕೇಸ್ ಆಗ್ತಾ ಇತ್ತು. ಈಗ 27 ಮಂದಿಯ ಮೇಲೆ ಕೇಸ್ ಆಗಿದೆ. 27 ಮಂದಿ ಜೈಲಲ್ಲಿದ್ದಾರೆ. ಧನ್ಯವಾದಗಳು ಸರ್, ನಮ್ಮ ಜೊತೆ ಇಷ್ಟೊಂದು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಈ ಪ್ರಕರಣ NIA ಮೆಟ್ಟಿಲು ಹತ್ತುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಿದೆ. ಇದಾಗಿತ್ತು ಇದು ಇವತ್ತಿನ ಸುದ್ದಿಗೊಂದು ಗುದ್ದಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮಾಹಿತಿ ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.